ಯಕ್ಷಗಾನ ಅದೆಷ್ಟೋ ಮಹಾನ್ ಕಲಾವಿದರನ್ನ ಬೆಳೆಸಿ ಪೋಷಿಸಿದೆ. ಹಾಗೆಯೇ ಯಕ್ಷಗಾನಕ್ಕಾಗಿಯೇ ಅದೆಷ್ಟೋ ಜನ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ತಮ್ಮ ಜೀವನೋಪಾಯಕ್ಕಾಗಿಯೇ ಇದ್ದ ಪ್ರಾಧ್ಯಾಪಕ ವೃತ್ತಿಯನ್ನೇ ಯಕ್ಷಗಾನಕ್ಕಾಗಿ ತ್ಯಜಿಸಿ ಪೂರ್ಣ ಪ್ರಮಾಣದಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ತಮ್ಮನ್ನ ತೊಡಗಿಸಿಕೊಂಡ ಈ ಮಹಾನ್ ಕಲಾವಿದ ಇವತ್ತಿನ ನಮ್ಮ ಯಕ್ಷ ದಿಗ್ಗಜ ಶ್ರೀ ತೆಕ್ಕಟ್ಟೆ ಆನಂದ ಮಾಸ್ತರ್. ಪ್ರಿಯ ವೀಕ್ಷಕರೇ ನಮಸ್ಕಾರ. ಈ ವಾರ ನಾವು ಇನ್ನೊಬ್ಬರು ಯಕ್ಷರಂಗದ ಅಪ್ರತಿಮ ಕಲಾವಿದರಾದಂಥ ಶ್ರೇಷ್ಠ ವಾಗ್ಪಟು ಪ್ರಕಾಂಡ ಪಂಡಿತರಾದಂಥ ದಿವಂಗತ ತೆಕ್ಕಟ್ಟೆ ಆನಂದ ಮಾಸ್ಟರ್ ಇವರ ಬಗ್ಗೆ ನಾವು ಸ್ವಲ್ಪ ವಿವರವನ್ನು ಹೇಳಲಿದ್ದೇನೆ. ತೆಕ್ಕಟ್ಟೆ ಆನಂದ ಮಾಸ್ಟರು ಪ್ರಕಾಂಡ ವಿದ್ವಾಂಸ. ತಮ್ಮ ಅಸ್ಖಲಿತವಾದಂಥ ಮಾತುಗಾರಿಕೆಯಿಂದ ಒಂದು ಪ್ರೇಕ್ಷಕರ ಮೇಲೆ ಅಪ್ರತಿಮವಾದಂಥ ಒಂದು ಪ್ರಭಾವವನ್ನು ಬೀರಿದವರು. ಶೇಣಿಯವರ ಸಮಕಾಲೀನರಾಗಿದ್ದುಕೊಂಡು ಶೇಣಿಯವರೊಟ್ಟಿಗೆ ಅದೆಷ್ಟೋ ಸಾವಿರಾರು ಕೂಟಗಳಲ್ಲಿ ಶೇಣಿಯವರಿಗೆ ಸರಿಸಮಾನವಾಗಿ ಮಿಂಚಿದವರು. ತೆಕ್ಕಟ್ಟೆ ಆನಂದ ಮಾಸ್ಟರು ಮೂಲತಃವಾಗಿ ಒಬ್ಬರು ಅಧ್ಯಾಪಕರು. ಇವರೊಂದು ಯಕ್ಷರಂಗಕ್ಕೆ ಬರಲಿಕ್ಕೆ ಒಂದು ಕಾರಣವೇ ಶೇಣಿ ಗೋಪಾಲಕೃಷ್ಣ ಭಟ್. ಅಂದರೆ ಸುರತ್ಕಲ್ ಮೇಳದಲ್ಲಿ ಶೇಣಿ ಗೋಪಾಲಕೃಷ್ಣ ಭಟ್ರು ವಿಜೃಂಭಿಸ್ತಿರುವಂಥ ಕಾಲದಲ್ಲಿ ಅವರ ಮಾತಿಗೆ ಪ್ರತಿಯಾಗಿ ಒಂದು ಎದುರಾಳಿಯಾಗಿ, ಅಂದರೆ ಅವರಿಗೆ ಅವರ ವಾದಕ್ಕೆ ಒಂದು ಎದುರು ಮಾತನಾಡುವಂಥ ಒಂದು ಕಲಾವಿದರ ಅವಶ್ಯಕತೆ ಸುರತ್ಕಲ್ ವರದರಾಯಪೈಗಳಿಗೆ ಆ ಕಾಲದಲ್ಲಿ ಮೂಡಿಬಂತು. ಹಾಗಾಗಿ ಶೇಣಿಯವರಿಗೆ ಒಂದು ಎದುರು ಪಾತ್ರಧಾರಿಯಾಗಿ ತೆಕ್ಕಟ್ಟೆ ಆನಂದ ಮಾಸ್ಟರ್ ಅವರನ್ನು ವರದರಾಯಪೈಗಳು ಮೇಳಕ್ಕೆ ಆಹ್ವಾನಿಸಿದರು. ಅಂತೆಯೇ ಅವರು ಒಂದು ನಮ್ಮ ಅಧ್ಯಾಪಕ ವೃತ್ತಿಗೆ ರಾಜೀನಾಮೆ ನಿಂತು ಸುರತ್ಕಲ್ ಮೇಳವನ್ನು ಸೇರಿದರು. ಶೇಣಿಯವರ ಎದುರು ಅದೆಷ್ಟೋ ಮಾತುಗಾರಿಕೆಯಿಂದ ವಿಜೃಂಭಿಸಿದಂಥ ಈ ಜೋಡಿ ಆ ಕಾಲದಲ್ಲಿ ಸುರತ್ಕಲ್ ಮೇಳದಲ್ಲಿ ಒಂದು ಅತ್ಯಂತ ಪ್ರಸಿದ್ಧಿಯ ಜೋಡಿಯಾಗಿತ್ತು. ತೆಕ್ಕಟ್ಟೆ ಬಾಬಣ್ಣ ಶಾನುಭಾಗ್ ಎಂಬವರು ತೆಕ್ಕಟ್ಟೆ ಆನಂದ ಮಾಸ್ಟರ್ ಅವರ ಅಜ್ಜ. ಅವರಲ್ಲೇ ತಮ್ಮ ಬಾಲ್ಯ ಪಾಠಗಳನ್ನು ಕಲಿತು ಅವರಲ್ಲಿ ಅರ್ಥಗಾರಿಕೆಯನ್ನು ಕಲಿತು ಅದನ್ನೇ ತನ್ನಲ್ಲಿ ಬೆಳೆಸಿಕೊಂಡು ಒಂದು ಅರ್ಥಧಾರಿಗೆ ಮೂಡಿಬಂದವರು ತೆಕ್ಕಟ್ಟೆ ಆನಂದ ಮಾಸ್ಟರು. ಬಹುಶಃ ಪಾಂಡಿತ್ಯದಲ್ಲಿ ಅಥವಾ ವಿದ್ವತ್ತಿನಲ್ಲಿ ಹೋಲಿಸಿದರೆ ಶೇಣಿಯವರಷ್ಟೇ ಇವರಲ್ಲಿ ವಿದ್ವತ್ತಿತ್ತು. ಆದರೆ ಶೇಣಿಯವರು ತಮ್ಮದಾದಂಥ ಕಂಚಿನ ಕಂಠ, ಅಂದರೆ ಅವರಿಗೆ ಶೇಣಿಯವರಿಗೆ ದೈವದತ್ತವಾಗಿ ಒಲಿದದ್ದು ಕಂಚಿನ ಕಂಠ. ಆ ಕಂಠದ ಸಿರಿಯ ಎದುರು ತೆಕ್ಕಟ್ಟೆಯವರ ಕಂಠದ ಸಿರಿ ಅಷ್ಟು ಆಕರ್ಷಕವಾಗಿರಲಿಲ್ಲ ಎಂಬುದು ಒಂದು ಕಾರಣವಾದರೆ, ಶೇಣಿಯವರ ಅರ್ಥಗಾರಿಕೆಯಲ್ಲಿ ರಸೋತ್ಪತ್ತಿ ಆಗ್ತಿತ್ತು. ಅದೇ ತೆಕ್ಕಟ್ಟೆಯವರ ಅರ್ಥಗಾರಿಕೆಯಲ್ಲಿ ಸ್ವಲ್ಪ ರಸೋತ್ಪತ್ತಿ ಕಮ್ಮಿ. ಅಂದರೆ ಇವರು ನವರಸಗಳನ್ನು ಬಿಂಬಿಸುವಲ್ಲಿ ಶೇಣಿಯವರು ಸಿದ್ಧಸ್ಥರಾದರೆ ತೆಕ್ಕಟ್ಟೆಯವರು ಆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಹೊಂದಿದ್ದರು. ಹಾಗಾಗಿ ಶೇಣಿಯವರ ಅವರು ಆ ಕಾಲದಲ್ಲಿ ಅಷ್ಟು ವಿಜೃಂಭಿಸಲಿಕ್ಕೆ ಆಗಲಿಲ್ಲ. ಆದರೆ ಶೇಣಿಯವರ ಎದುರಾಳಿಯಾಗಿ ಎಷ್ಟೋ ಸಲ ವಿಜೃಂಭಿಸಿದ್ದಾರೆ. ಅಲ್ಲ, ಅಶರೀರಿಯಾಗಿ ನೀನು ಅಪ್ಪಣೆ ಕೊಡು. ದೇವರ ಪ್ರತ್ಯಕ್ಷ ಕಾಣಬೇಕು ಅಂತ ನಾನು ಪ್ರಾರ್ಥಿಸುವುದಿಲ್ಲ. ಯಾಕೆಂದರೆ ದೇವರು ಪ್ರತ್ಯಕ್ಷವಾಗಿ ಕಂಡರೂ ಕೂಡ ಕಲಿಯುಗದಲ್ಲಿ ಅದು ಒಳಗಣ್ಣಿಗೆ ಮಾತ್ರ ಕಂಡಿದ್ದಷ್ಟೇ ಹೊರತು ಹೊರಗಣ್ಣಿಗೆ ಬೇರೆ ಏನೇನೋ ಆಗಿ ಕಂಡಿತು. ಗಂಡು ಹೆಣ್ಣಾಗಿ ಕಂಡಿತು, ಹೆಣ್ಣು ಗಂಡಾಗಿ ಕಂಡಿತು. ನಮಗೆ ಮೈ ಮುಖ್ಯ, ಭಕ್ತ ಮುಖ್ಯ. ಅದರಿಂದ ಸ್ವಾಮಿ ನನ್ನ ಪರಹಾರ ಕದ್ದದ್ದು ಶಾಸ್ತ್ರಿ ಅಲ್ಲ, ಬೇಡರ ದಿನ್ನ ಬೇಡರ ದಿನ್ನ. ದೇವರೇ, ನಾನು ಇಷ್ಟರವರೆಗೆ ನಿನಗೆ ಏನು ಸಮರ್ಪಣೆ ಮಾಡಿದ್ದೇನೆ ಅದು ಫಲಕಾರಿಯಾಗಿದೆ. ದೇವ್ ನೀವೇ ಇದು ನಿಜವಾದ ದೇವರಲ್ಲ, ಇದು ಮಾತಾಡಿದ ದೇವರಲ್ಲ, ಇದು ಅಪ್ಪನ ದೇವರು. ಬೇರೆ ಉಂಟು ಬೇರೆ ಒಂದು ದೇವರು ಅಪ್ಪಯ್ಯ ಮಾತನಾಡಿಸಿ ದೇವರಲ್ಲ. ನಿಮ್ಮ ಕಣ್ಣನ್ನು ನಿಲ್ಲಿಸ್ತಾರೆ ಗೌಡ್ರೆ, ನಾನು ನಿಲ್ಲಿಸ್ತೇನೆ. ಗೌಡ್ರೆ ನಿಲ್ಲಿಸ್ತಾರೆ.
ಸತ್ಯ. ಈಗ ಅಷ್ಟುದ್ದ ಮಾತಾಡ್ತಿಲ್ಲ, ಮಾರುತ್ತ ಊರ್ ಜನ ತಿಳಿದಾಗ ಈಗ ನಿನ್ನ ಹಣೆ ಬರ ಏನು ಅಂತ ಬೆಳಕಿಗೆ ಬಂತಲ್ಲ ಸಾವಿರ ಜನ ಮುಂದೆ. ಬಡತಾಯಿ ಮಗ ಹಸಿ ಮಾಂಸ ತಿನ್ನುವ, ಹುಳಿ ಅಡ್ಡ ಕುಡಿಯುವ, ಅವನಿಗಾದ್ರೆ ಬೆನ್ನು ಹೊಡೆಯುವಾಗ ಹೊಡಿಬೋದು. ಬ್ರಾಹ್ಮಣನಾಗಿ ಹುಟ್ಟಿ ಕೆಟ್ಟದಿ, ನೀನು ಮೈವಂಗಿಲ್ಲ. ನಿನಗೇನು ಮಾಡಬೇಕಾಯ್ತು ದೇವರ ಮುಂದೆ ಹೇಳು, ಮಾಡಿದ್ದಕ್ಕಾದ್ರೂ ಸಾಕು. ತೆಕ್ಕಟ್ಟಿಯವರ ಅರ್ಥಗಾರಿಕೆ ಅತ್ಯಂತ ಸರಳ ಹಾಗೂ ಜನರಿಗೆ ಮುಟ್ಟುವಂಥದ್ದು. ರಾಮಾಯಣ, ಮಹಾಭಾರತ, ಉಪನಿಷತ್ತು, ವೇದ, ಶಾಸ್ತ್ರ, ಈಗ ಜೈನ ಸಾಹಿತ್ಯ, ಈಗಿನ ಆಧುನಿಕ ಸಾಹಿತ್ಯ ಎಲ್ಲ ತೆಕ್ಕಟ್ಟಿಯವರ ಅರ್ಥದಲ್ಲಿತ್ತು. ಒಗ್ಗಟ್ಟುಗಳಾಗಲಿ, ಗಾದೆಗಳಾಗಲಿ, ಹಾಗೂ ಮಂಡಿಗೆ ಗಾದೆಗಳು, ಪುರಂದರದಾಸರ ರಚನೆಗಳು, ಕನಕದಾಸರ ರಚನೆಗಳು, ಅಕ್ಕಮಾದಿ ವಚನಗಳು ಎಲ್ಲವನ್ನೂ ಅವರು ತಮ್ಮ ಅರ್ಥದಲ್ಲಿ ಒಂದು ಸಂದರ್ಭಿತವಾಗಿ ತರ್ತಿದ್ರು. ಅಂದರೆ ಅವರಲ್ಲಿ ಅಷ್ಟು ಒಂದು ವಿದ್ವತ್ತಿತ್ತು. ಈಗಿನ ಸುಪ್ರಸಿದ್ಧ ಯಕ್ಷಗಾನ ಕಲಾವಿದರಾದಂಥ ವಾಸ್ತವ ಸಾಮಗ್ರಿ ಹೇಳುವಂತೆ ತೆಕ್ಕಟ್ಟಿಯವರು ಜ್ಞಾನದ ಗೋಡೌನಾಗಿದ್ದರು. ಇದು ವಾಸ್ತವ ಸಾಮಗ್ರಿ ಹೇಳಿದಂಥ ಮಾತು. ಅಂದರೆ ತೆಕ್ಕಟ್ಟಿಯವರಲ್ಲಿ ಯಾವುದು ಉಂಟು ಯಾವುದಿಲ್ಲ ಅಂತೇಳಿ ಹುಡುಕಲಿಕ್ಕೆ ಕಷ್ಟ, ಅಷ್ಟು ಒಂದು ಜ್ಞಾನವನ್ನು ಬೆಳೆಸಿಕೊಂಡವರು. ಶೇಣಿಯವರ ಅರ್ಥಗಾರಿಕೆಯನ್ನು ಹೋಲಿಸುವಾಗ ತೆಕ್ಕಟ್ಟಿಯವರದ ಅರ್ಥಗಾರಿಕೆ ಸ್ವಲ್ಪ ಸಪ್ಪೆ ಎನಿಸಿದ್ದು ಕೇವಲ ಅದು ಮಂಡನೆಯಿಂದ ಹೊರತು ಜ್ಞಾನದಿಂದಾಗಿ ಅಲ್ಲ. ಎಂತೆಂಥ ಒಂದು ವಾದಗಳನ್ನು ತೆಕ್ಕಟ್ಟಿಯವರು ತಮ್ಮ ಅರ್ಥದಲ್ಲಿ ತರ್ತಿದ್ರು. ಇದಕ್ಕೊಂದು ಉದಾಹರಣೆ ಕೊಡಬೇಕಂತಾದರೆ ಅವರದೊಂದು ಕೌರವನ ಪೀಠಿಗೆ ತೆಕ್ಕಟ್ಟಿಯವರು ಹೇಳುವುದು ಕೌರವನಾಗಿ, ನನಗೆ ಪಾಂಡವರಿಗೆ ವಿಷ ಕೊಟ್ಟ ವಿಷಯದಲ್ಲಿ ನನಗೆ ಇವತ್ತಿಗೂ ಅತ್ಯಂತ ಬೇಸರವಿದೆ. ಪ್ರೇಕ್ಷಕರಿಗೆಲ್ಲ ಆಶ್ಚರ್ಯ, ಕೌರವನಿಗೆ ಕೊನೆಗೂ ಜ್ಞಾನೋದಯ ಮೂಡಿತು, ಅವನಿಗೆ ಬೇಸರವಾಯಿತು ಅಂತೇಳಿ. ಕೂಡಲೇ ತೆಕ್ಕಟ್ಟಿಯವರ ಉತ್ತರ, ಬೇಸರ ಯಾಕೆ, ಕೊಟ್ಟ ವಿಷದ ಪ್ರಮಾಣ ಕಡಿಮೆ ಆಯಿತು. ಅಂದರೆ ವಿಷ ಕೊಟ್ಟದಾಗಿ ಬೇಸರ ಅಲ್ಲ, ಪ್ರಮಾಣ ಕಡಿಮೆಯಾಗಿ ಪಾಂಡವರು ಉಳಿದ್ರಲ್ಲ, ಅದು ಬೇಸರ ಆಯಿತು ಅಂತೇಳಿ. ನಾನು ಈ ರೀತಿ ಹೇಳಿದ ಕೂಡಲೇ ನೀವು ಎಣಿಸ್ಬೋದು, ಇದೆಂಥದ್ದು, ಇದು ಎಲ್ಲ ಕೌರವನ ಪಾತ್ರದಲ್ಲಿ ಮಾತನಾಡುವಂಥದ್ದು, ಇದರಲ್ಲಿ ಹೆಚ್ಚುಗಾರಿಕೆ ಏನು ಉಂಟು ಅಂತೇಳಿ. ನನಗೆ ಹೇಳ ಹೊರಟದ್ದು ಅದೇ ಹೆಚ್ಚುಗಾರಿಕೆ. ಅಂದರೆ ಈ ಮಾತನ್ನು ಪ್ರಪ್ರಥಮವಾಗಿ ಮಂಡಿಸಿದ್ದೇ ತೆಕ್ಕಟ್ಟಿಯವರು ಮಂಡಿಸಿದಂಥ ಆ ಮಾತು ಇವತ್ತಿಗೂ ಕೌರವನ ಪಾತ್ರಧಾರಿಗಳು ಅದಕ್ಕೆ ಬದ್ಧರಾಗಿಕೊಂಡು ಅದೇ ರೀತಿ ಹೇಳುವುದು. ಅದೇ ರೀತಿ ಕೌರವನಿಗೆ ಅವರು ಹೇಳುವಂಥ ಇನ್ನೊಂದು ಕ್ರಮ, ನಿಜವಾಗಿ ಈ ಹಸ್ತಿನಾವತಿಯ ಉತ್ತರಾಧಿಕಾರಿ ನಾನು, ಆದರೆ ಏನು ಮಾಡೋದು, ಆ ಧರ್ಮರಾಜನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಭೀಷ್ಮಾದಿಗಳು ಕಟ್ಟಿಬಿಟ್ರು, ಹಾಗಾಗಿ ನನ್ನದಾದ ಹಕ್ಕು ಅಲ್ಲಿ ಸ್ವಲ್ಪ ಮುರಿಯಿತು ಅಂತೇಳಿ. ಆವಾಗ ಭಾಗವತರು ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕುಂಟು. ಹೌದು, ಹಾಗಾದರೆ ನೀನು ಆವಾಗ ಯಾಕೆ ಆಕ್ಷೇಪಿಸಲಿಲ್ಲ? ಅದಕ್ಕೆ ತೆಕ್ಕಟ್ಟಿದ್ದು ಕೂಡಲೇ ಬತ್ತಳಿಕೆಯಿಂದ ಉತ್ತರ ಬರ್ತಿತ್ತು, ನಾನು ವಿರೋಧಿಸಿದ್ದೆ, ಅದನ್ನು ಆಕ್ಷೇಪಿಸಿದ್ದೆ, ಆದರೆ ಏನು ಮಾಡುವುದು, 100 ಕಾಗೆಗಳು ಕಾಕ ಅಂತ ಕೂಗುವಾಗ ಒಂದು ಕೋಗಿಲೆ ಧ್ವನಿ ಕೇಳ್ತದ? ಹಾಗೆ ಎಲ್ಲರೂ ಪಾಂಡವರ ಪಕ್ಷವನ್ನೇ ವಹಿಸಿ ಮಾತಾಡೋದು, ನಂದು ಆಕ್ಷೇಪ ಕೇಳಲಿಲ್ಲ. ಹಾಗೆ ಅಂಥ ಅರ್ಥ ಅವರಲ್ಲಿ ತುಂಬ ಇತ್ತು. ಅಂಥ ಒಂದು ರಂಜನೆ ಕೊಡುವಂಥ ಅರ್ಥಗಾರಿಕೆ ಅವರಲ್ಲಿ ನಾವು ಧಾರಾಳವಾಗಿ ನೋಡ್ಬೋದು. ಯಾವುದೇ ಪಾತ್ರವನ್ನು ಆಗಲಿ ಅವರು ಸಮರ್ಥವಾಗಿ ಬಿಂಬಿಸುವಲ್ಲಿ ಪರಿಣಾಮಕಾರಿಯಾಗಿ ಅದನ್ನು ಪ್ರೇಕ್ಷಕರಿಗೆ ಮುಟ್ಟುವಂತೆ ಮಾಡ್ತಿದ್ದರು. ಅದರಲ್ಲೂ ಕೆಲವು ಭಾವನಾತ್ಮಕ ಪಾತ್ರಗಳು ತೆಕ್ಕಟ್ಟಿಯವರಿಗೆ ಅತ್ಯಂತ ಪ್ರಸಿದ್ಧಿ ಅಂತ ತಂದುಕೊಟ್ಟವುಗಳು. ಅದರಲ್ಲೂ ಸತ್ಯ ಹರಿಶ್ಚಂದ್ರ ಪ್ರಸಂಗದ ಉತ್ತರಾರ್ಧದ ಹರಿಶ್ಚಂದ್ರ. ಈ ಉತ್ತರಾರ್ಧದ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರ ಪ್ರಸಂಗದಲ್ಲಿ ಪೂರ್ವಾರ್ಧದ ಹರಿಶ್ಚಂದ್ರವನ್ನು ಶೇಣಿ ಗೋಪಾಲಕೃಷ್ಣರು ಮಾಡುತ್ತಿದ್ದರು. ಉತ್ತರಾರ್ಧದ ಹರಿಶ್ಚಂದ್ರ ತೆಕ್ಕಟ್ಟಿಯವರದ್ದು. ಈ ತೆಕ್ಕಟ್ಟಿಯವರೊಂದು ಸಾಧಾರಣ 3 ಗಂಟೆಯಿಂದ 6 ಗಂಟೆಯವರೆಗೆ ರಂಗಸ್ಥಳದಲ್ಲಿ ಬರುವಂಥ ಪಾತ್ರಗಳು ಹರಿಶ್ಚಂದ್ರ, ಚಂದ್ರಮತಿ, ನಕ್ಷತ್ರಿಕ, ರೋಹಿತಾಶ್ವ ಬಿಟ್ಟರೆ ಒಂದು ಕೌಕಭಟ್ಟ, ಅವನ ಮಡದಿ, ಹಾಗೂ ಕೊನೆಗೆ ಬರುವಂಥ ವೀರಬಾಹು ಮುಂತಾದ ಪಾತ್ರಗಳು. ಆದರೂ ಆ ಪಾತ್ರಗಳನ್ನು ಅವರೆಷ್ಟು ಪರಿಣಾಮಕಾರಿ ಬಿಂಬಿಸಿದ್ರು ಹೇಳಿದರೆ ಇಡೀ ಸಭೆ ಅಳುತ್ತಿತ್ತು. ಉತ್ತರಾರ್ಧದ ಹರಿಶ್ಚಂದ್ರ ಪಾತ್ರದಲ್ಲಿ ಇವರು ಬಿಂಬಿಸುವಂಥ ಕರುಣರಸವನ್ನು ಕಂಡು ಪ್ರೇಕ್ಷಕರೇ ಅಳುತ್ತಿದ್ದರು. ಇದು ನಾನೇ ಕಣ್ಣಾರೆ ಕಂಡವ. ಒಮ್ಮೆ ಮೂಡುಬಿದಿರೆಯಲ್ಲಿ ಇದೇ ಪ್ರಸಂಗ ಆಗಿತ್ತು, ನಾವೇ ಸಂಯೋಜಿಸಿದ್ದು, ಸುರತ್ಕಲ್ ಮೇಳದವರದ್ದೇ. ಪೂರ್ವಾರ್ಧದ ಹರಿಶ್ಚಂದ್ರ ಶೇಣಿಯವರು, ಉತ್ತರಾರ್ಧದ ಹರಿಶ್ಚಂದ್ರ ತೆಕ್ಕಟ್ಟಿಯವರು. ಶೇಣಿಯವ್ರದ್ದು ಯಾವಾಗಲೂ ಒಂದು ಕ್ರಮ ಉಂಟು. ಅವರದ್ದು ವೇಷ ಆದ ಕೂಡಲೇ ಅವರು ಒಂದು ಅರ್ಧ 1 ಗಂಟೆ ಸಹ ಕಲಾವಿದರಿಗೆ ಮಾತನಾಡೋದು, ಮತ್ತು ಅವರ ಮಲಗುವುದು. ಆದರೆ ಆ ದಿವಸ ಏನು ಶೇಣಿಯವರಿಗೇನು ಮನಸ್ಸಾಯಿತು, ಅವರ ವೇಷವನ್ನು ತೆಗೆದರು, ಬಂದು ಎದುರು ಸೀಟ್ನಲ್ಲಿ ಆಸೀನರದ್ದು ನಾನು ಸಹ ಗಮನಿಸ್ತಾ ಇದ್ದೆ. ಹಾಗೂ ಶೇಣಿಯವರು ತೆಕ್ಕಟ್ಟಿಯವರ ಹರಿಶ್ಚಂದ್ರ ಪಾತ್ರವನ್ನು ನೋಡ್ತಾ ಇದ್ದರು. ಶೇಣಿಯವರು ಬೆಳಿಗ್ಗೆಯವರಿಗೆ ಶೇಣಿಯವರು ಎದುರು ಸೀಟ್ನಲ್ಲಿ ಕುಳಿತುಕೊಂಡು ಆ ಪಾತ್ರವನ್ನು ನೋಡ್ತಾ ಇದ್ದಾರೆ. ನೋಡಿ ಶೇಣಿಯವರಿಗೆ ಸಹ ಅದು ಭಾರಿ ಅತ್ಯಂತ ಪರಿಣಾಮ ಬೀರಿದೆ ಅವರ ಹರಿಶ್ಚಂದ್ರನ ಪಾತ್ರ. ಕೊನೆಗೆ ಚೌಕಿಗೆ ಎಲ್ಲ ಆಟ ಮಂಗಲಾದ ಮೇಲೆ ಶೇಣಿಯವರು ಚೌಕಿಗೆ ಹೋದಾಗ ನಾನು ಚೌಕಿಗೆ ಹೋದೆ. ಯಾಕೆಂದರೆ ನಾನು ಆಟ ಆದ ಕೂಡಲೇ ಚೌಕಿಗೆ ಹೋಗೋ ಕ್ರಮ ಉಂಟು. ಯಾಕೆಂದರೆ ವರದ್ರಾಪೇಗಳು ನಮ್ಮ ಆತ್ಮೀಯರು, ನಮಗೆ ಸಂಬಂಧಿಗಳು. ಹಾಗಾಗಿ ಕೊನೆಗೆ ದೇವರ ಪ್ರಸಾದವನ್ನು ಅವರು ನನಗೆ ಕೊಡುವಂಥ ಕ್ರಮ. ಹಾಗೆ ಅದಕ್ಕಾಗಿ ನಾನು ಚೌಕಿಗೆ ಹೋದೆ. ಚೌಕಿಗೆ ಹೋದಾಗ ಶೇಣಿಯವರು ವರದ್ರಾಪೇಗಳು ಹೇಳುವುದು, ಯಜಮಾನರೇ, ಇನ್ನು ಮುಂದೆ ಟಿಕೆಟಿದು ಆಟ ಅಂತಾದರೆ ನೀವು ತೆಕ್ಕಟ್ಟೆ ಆನಂದ್ ಮಾಸ್ಟರಿಗೆ ನೀವು ಹರಿಶ್ಚಂದ್ರ ಕೊಡಬಾರ್ದು ನೀವು ಅಂತೇಳಿ. ವರದ್ರಾಪೇಗಳಿಗೆ ಆಶ್ಚರ್ಯ,
ಯಾಕೆ ಶೇಣಿಯವರೇ ಏನಾಯಿತು, ಏನಾದರೂ ಸರಿಯಾಗಲಿಲ್ವಾ? ಸರಿಯಾಗಲಿಲ್ಲಲ್ಲ ಯಜಮಾನ್ರೆ, ಒಂದು ಅವರೊಂದು ಹರಿಶ್ಚಂದ್ರ ಪಾತ್ರ ಇಡೀ ಸಭೆ ಅಳಿತು. ಅಂತಹ ಭಾವನೆ. ಹಣ ಕೊಟ್ಟು ಒಬ್ಬ ಸಭಿಕ ಅಳಬೇಕಾ? ಹಾಗಾಗಿ ನೀವು ಇನ್ನು ಟಿಕೆಟ್ ನಾಟಕಕ್ಕೆ ಒಂದು ಅವರನ್ನು ಹರಿಶ್ಚಂದ್ರ ಮಾಡಲಿಕ್ಕೆ ಕೊಡಬೇಡಿ. ಅಂದರೆ ಅವರು ಹರಿಶ್ಚಂದ್ರ ಪಾತ್ರವನ್ನು ಎಷ್ಟು ಪರಿಣಾಮಕಾರಿಯಾಗಿ ಬಿಂಬಿಸಿದ್ದಾರೆ ಎಂಬುದನ್ನು ಇನ್ನೊಬ್ಬ ಸುಪ್ರಸಿದ್ಧ ಅರ್ಥಧಾರಿಗಳ ಬಾಯಿಂದ ಬಂದಂಥ ಮೆಚ್ಚುಗೆ ನೋಡಿ. ಇಲ್ಲಿ ತೆಕ್ಕಟ್ಟೆಯವರದ್ದು ಒಂದು ಅದ್ಭುತವಾದಂಥ ಒಂದು ಅಭಿವ್ಯಕ್ತಿಯನ್ನು ಶೇಣಿಯವರು ಪ್ರಶಂಸಿಸಿದ್ದಾರೆ ಎಂಬುದಕ್ಕಾಗಿ ಈ ಘಟನೆ ನಾನು ಹೇಳೋದು. ಹಾಗೆ ಅವರ ಯಾವುದೇ ಪಾತ್ರಗಳಾಗಲಿ ಅದರಲ್ಲಿ ಅವರು ನವರಸವನ್ನು ತುಂಬುತ್ತಿದ್ದರು. ನವರಸವನ್ನು ತುಂಬುವಲ್ಲಿ ಕೆಲವು ಅವರು ಸೋಲ್ತಿದ್ದರೂ ಸಹ ಅದರಲ್ಲಿ ಅವರ ಪ್ರಯತ್ನವನ್ನು ಅವನು ಬಿಡ್ತಿರಲಿಲ್ಲ. ಅದರಲ್ಲೂ ತೆಕ್ಕಟ್ಟೆಯವರ ಬಗ್ಗೆ ಒಂದು ಅಪವಾದ ಆವಾಗ ಆ ಕಾಲದಲ್ಲಿತ್ತು. ತೆಕ್ಕಟ್ಟೆಯವರಲ್ಲಿ ಹಾಸ್ಯರಸದ ಪ್ರಜ್ಞೆ ಇಲ್ಲ ಎಂಬುದಾಗಿ. ಅಂದರೆ ಹಾಸ್ಯರಸವನ್ನು ಪ್ರಸ್ತುತಪಡಿಸುವಂಥ ಕ್ರಮ ತೆಕ್ಕಟ್ಟೆಯವರು ಗೊತ್ತಿಲ್ಲ ಎಂಬುದು ಜನರದೊಂದು ಸಾಮಾನ್ಯವಾದಂಥ ಆಕ್ಷೇಪ. ಆದರೆ ತೆಕ್ಕಟ್ಟೆಯವರು ಹಾಸ್ಯರಸವನ್ನು ಪರಿಣಾಮಗಳು ಬಿಂಬಿಸ್ತಿದ್ರು. ಆದರೆ ಅದರಲ್ಲಿ ಒಂದು ದೌರ್ಬಲ್ಯ ಏನಂತ ಹೇಳಿದರೆ ಅದರಲ್ಲಿ ಹಾಸ್ಯರಸ ಉತ್ಪತ್ತಿ ಆಗ್ತಿರಲಿಲ್ಲ ಅಷ್ಟೇ. ಅದರಲ್ಲಿ ಹಾಸ್ಯ ಇತ್ತು, ಒಳ್ಳೆ ಹಾಸ್ಯ ಇತ್ತು. ತೆಕ್ಕಟ್ಟೆಯವರದ ಕೆಲವು ಪಾತ್ರಗಳು ಅತ್ಯಂತ ಹಾಸ್ಯ. ಇವತ್ತಿಗೂ ಕೆಲವರು ಹೇಳುದುಂಟು ಅದು ತೆಕ್ಕಟ್ಟೆಯವರು ಅದನ್ನು ಎಷ್ಟು ಒಳ್ಳೆಯದಾಗಿ ಮಾಡ್ತಾರೆ. ಉದಾಹರಣೆ ಹೇಳುವುದಾದರೆ ಭೀಷ್ಮ ವಿಜಯದಲ್ಲಿ ಬರುವಂಥ ಏಕಲವ್ಯ ಎಂಬಂಥ ಒಬ್ಬ ಕಿರಾತನ ಪಾತ್ರ ಕೇವಲ ಬೇಡರ ಭಾಷೆಯಲ್ಲಿ ಮಾತಾಡಿದ ಕನ್ನಡ ಎಷ್ಟು ಚೆನ್ನಾಗಿ ಅವರು ಒಂದು ಅಭಿವ್ಯಕ್ತಿಸಿದ್ದರು. ಅದೇ ರೀತಿ ಭೀಷ್ಮ ಪ್ರತಿಜ್ಞೆಯಲ್ಲಿ ಬರುವಂಥ ಕಂದರನ ಪಾತ್ರ ಅದನ್ನು ಕುಂದಾಪುರ ಶೈಲಿಯ ಕನ್ನಡದಲ್ಲಿ ಒಂದು ಮೊಗವೀರ ಶೈಲಿಯ ಮಾತನಾಡುವಾಗ ಅದೆಷ್ಟು ಅದರಲ್ಲಿ ಹಾಸ್ಯ ಸ್ಫುರಿಸ್ತಿತ್ತು. ಹಾಗೆ ಇನ್ನೊಂದು ಉದಾಹರಣೆ ಕೊಡೋದಾದರೆ ನಾವು ಸುರತ್ಕಲ್ ಮೇಳದಲ್ಲಿ ಜಯಬೇರಿ ಬಾರಿಸಿದಂಥ ಪ್ರಸಂಗ ಶನೀಶ್ವರ ಮಹಾತ್ಮೆ ಎಂಬಂಥ ಪ್ರಸಂಗ. ಇದರಲ್ಲಿ ತೆಕ್ಕಟ್ಟೆಯವರದ್ದು ನಂದಿಶೆಟ್ಟಿ ಎಂಬಂಥ ಒಂದು ಪಾತ್ರ. ಈ ನಂದಿಶೆಟ್ಟಿ ಹೇಳಿದರೆ ಅವ ಅತ್ಯಂತ ಜುಪುಣ. ಆ ಪ್ರಸಂಗದಲ್ಲಿ ತನ್ನ ಮಗಳನ್ನು ವಿಕ್ರಮಾದಿತ್ಯರಿಗೆ ಮದುವೆ ಮಾಡಿಕೊಡ್ಬೇಕಂತ ಆಲೋಚನೆ ಮಾಡೋದು ಅವ. ಯಾಕೆ ಅಂತ ಹೇಳಿದರೆ ಧರ್ಮಕ್ಕೆ ಒಬ್ಬ ಹುಡುಗ ಸಿಕ್ಕಿದೆಂಬ ಕಾರಣಕ್ಕೆ ಹೊರತು ಬೇರೆ ಯಾವುದಕ್ಕಲ್ಲ. ಅಷ್ಟು ಜಿಪುಣತನದ ಒಂದು ವ್ಯಕ್ತಿತ್ವ ನಂದಿಶೆಟ್ಟಿದು. ಅದನ್ನು ತೆಕ್ಕಟ್ಟವರು ಎಷ್ಟು ಪರಿಣಾಮಕಾರಿಯಾಗಿ ಬಿಂಬಿಸ್ತಿದ್ರು. ನಿಜವಾದ ನಂದಿಶೆಟ್ಟಿ ಸಹ ಅಷ್ಟು ಜಿಪುಣನ ಯಾವುದಲ್ವ, ಆದರೆ ತೆಕ್ಕಟ್ಟೆಯವರ ಜಿಪುಣತ್ವ ಅಷ್ಟು ಅವರು ಚೆಂದ ಮಾಡಿ ಅಲ್ಲಿ ನಿರೂಪಿಸ್ತಿದ್ರು. ಅವರಲ್ಲಿ ಎದುರು ಕುಳಿತುಕೊಂಡ ಅಂಗಡಿಯ ಎದುರು ವಿಕ್ರಮಾದಿತ್ಯ ಶನಿ ಪೀಡಿತನಾಗಿ ಕುಳಿತುಕೊಂಡಾಗ ಇವರು ಅವನನ್ನು ನೋಡಿ ಹೇಳೋದು, ಹುಡುಗ ಒಳ್ಳೆದಿದ್ದಾನೆ, ನನಗೊಬ್ಬಳು ಮಗಳಿದ್ದಾಳೆ, ಈಗ ಇವನಿಗೆ ಮದುವೆ ಮಾಡಿಕೊಟ್ರೆ ಹೇಗೆ? ಯಾಕೆಂದರೆ ನೋಡಲಿಕ್ಕೆ ಚೆಂದ ಇದೆ, ನಮಗೆ ಅಷ್ಟೇ ಬೇಕಾದ್ದು, ಮತ್ತು ಉದ್ಯೋಗ ಬೇಡ, ನನ್ನ ನಂತರ ಅಂಗಡಿ ಯಾರಿಗೆ? ನನ್ನ ಅಳಿಯರಿಗೆ ಕೊಡಬೇಕು, ಇವ ಚೆಂದ ಇದ್ದಾನೆ, ಇವರಿಂದ ಮಗಳನ್ನು ಕೊಟ್ಟರೆ ಮದುವೆ ಖರ್ಚು ಉಳಿಲಿಲ್ವ? ಅಂದರೆ ಅಷ್ಟು ಜಿಪುಣತನವ. ಲಾಸ್ಟಿಗೆ ಜಿಪುಣತನದ ಪರಾಕಾಷ್ಠೆಯನ್ನು ಅವರು ತೋರಿಸ್ತಿದ್ರು. ಅದರ ಕೊನೆಯಲ್ಲಿ ಒಂದು ಪರಾಕಾಷ್ಠೆ ಜಿಪುಣತನದ ಕೊನೆಗೆ ಅವನ ಮಗಳಾದ ಆಲೋಲಿಕೆಯ ಒಂದು ರತ್ನಹಾರ ಅಲ್ಲಿ ಇಟ್ಟಂಥ ಒಂದು ಮರದ ಹಂಸ ಅದನ್ನು ತಿಂತದೆ. ಅಂದರೆ ಶನಿಯ ಪ್ರಚೋದನೆ, ಅದು ಶನಿಯೇ ಅಲ್ಲಿ ತಿನ್ನುವುದು. ಅದನ್ನು ವಿಕ್ರಮಾದಿತ್ಯ ನೋಡುತ್ತಾ ಇರ್ತಾನೆ. ಆದರೆ ಇಲ್ಲಿ ಮರುದಿವಸದೊಳಗೆ ರತ್ನಹಾರ ಇಲ್ಲ. ವಿಕ್ರಮಾದಿತ್ಯನದು ಹಂಸ ತಿಂದಿದೆ ಅಂತ ಹೇಳಿದ್ರು ನಂಬುವಂಥ ಸನ್ನಿವೇಶವಲ್ಲ. ಯಾಕೆಂದರೆ ಮರದ ಕೆತ್ತನೆ ಮಾಡಿದ ಹಂಸ ಒಂದು ಹಾರವನ್ನು ನುಂಗುವುದು ಹೇಗೆ? ಹಾಗೆ ಅದು ನಂಬುವಂಥದ್ದಲ್ಲಿ ಹೇಳಿ ಕೊನೆಗೆ ಅರಸನಾದ ಚಂದ್ರಸೇನನ ಬಳಿ ಕರ್ಕೊಂಡು ಹೋಗ್ತಾನೆ. ಇವನನ್ನು ವಿಕ್ರಮಾದಿತ್ಯನನ್ನು ನಂದಿಶೆಟ್ಟಿ ಹಗ್ಗದಿಂದ ಬಂಧಿಸಿ ವಿಕ್ರಮಾದಿತ್ಯನಲ್ಲಿ ಒಂದು ಚಂದ್ರಸೇನ ಕರ್ಕೊಂಡು ಹೋಗೋದು. ಹಾಗೆಲ್ಲ ವಿಷಯ ಹೇಳ್ತಾರೆ. ಹೀಗೆ ಹೌದಾ, ಇವನನ್ನು ನಾನು ವಿಚಾರಿಸ್ತೇನೆ, ನಂದಿಶೆಟ್ಟರೆ ನೀವಿನ್ನು ಹೋಗಿ, ಇವನನ್ನು ನಾನು ವಿಚಾರಿಸ್ತೇನೆ, ಅಲ್ಲಿ ಚಂದ್ರಸೇನ ಹೇಳೋದು. ಅಷ್ಟು ಹೇಳಿದ ಮೇಲೆ ನಿಜವಾಗಿ ನಂದಿಶೆಟ್ಟಿ ಹೋಗಬೇಕು, ಯಾಕೆಂದರೆ ಅರಸರ ಅಪ್ಪಣೆ. ಆದರೂ ತೆಕ್ಕಟ್ಟೆಯವರಾಗಿಲ್ಲ, ಕೈ ಕಟ್ಟಿಕೊಂಡು ಪುನಃ ಅಲ್ಲೇ ನಿಲ್ತಾರೆ ಅವರು. ಚಂದ್ರಸೇನ ಏನು ನಂದಿಶೆಟ್ಟರೆ, ನಾನು ವಿಚಾರಿಸ್ತೇನೆ, ನೀವು ನಿಲ್ಲುವ ಅಗತ್ಯ ಇಲ್ಲ, ನೀವು ಹೋಗಿ. ಅಲ್ಲ, ಹೌದು ಅರಸರೇ, ನಾನು ಹೋಗ್ತೇನೆ, ಆದರೂ ಅವನಿಗೆ ಕಟ್ಟಿದ ಹಗ್ಗ ನನ್ನದು. ಅಂದರೆ ಆ ಹಗ್ಗಕ್ಕೆ ಬೆಲೆ ಇಲ್ಲದ ಹಗ್ಗಕ್ಕೆ ಸಮೇತ ಹಗ್ಗ ಬೆಲೆ ಉಂಟು ಅಂತೇಳಿ ಭಾವಿಸುವಂಥ ಜುಪುಣ. ಹಾಗೆ ಅಂಥ ಒಂದು ನಂದಿಶೆಟ್ಟ ಪಾತ್ರನು ಕೊನೆಗೆ ಅಲ್ಲಿ ಆ ಪ್ರಸಂಗದಲ್ಲಿ ಶನೀಶ್ವರ ಪ್ರತ್ಯಕ್ಷನಾಗುತ್ತಾನೆ. ಯಾಕೆಂದರೆ ಅಲ್ಲಿ ಇವನ ವಿಕ್ರಮಾದಿತ್ಯನ ತಲೆ ಕಡಿಯುವಂಥ ಸಂದರ್ಭ ಬಂದಾಗ ಶನಿದೇವನು ಸ್ತುತಿಸುವಾಗ ಶನಿ ಪ್ರತ್ಯಕ್ಷನಾಗಿ ಇದೆಲ್ಲ ನಾನೇ ಮಾಡಿದ ಕಾರಣ, ಇದರಲ್ಲಿ ವಿಕ್ರಮಾದಿತ್ಯನ ತಪ್ಪಿಲ್ಲ, ಇದು ನನ್ನ ಪ್ರಭಾವ ಅಂತೇಳಿ ತಿಳಿಸಿ ಅಲ್ಲಿ ಶನಿ ಪ್ರತ್ಯಕ್ಷನಾಗುವುದು. ಹಾಗೆ ಶನಿ ಒಂದು ಹೇಳಲಿಕ್ಕುಂಟು, ಇನ್ನು ಮುಂದೆ ನನ್ನನ್ನು ಯಾರು ಪೂಜಿಸ್ತಾರೋ ಅಂಥವರಿಗೆ ನಾನು ಉಪದ್ರ ಕೊಡೋದಿಲ್ಲ, ನನಗೆ ಪ್ರತಿ ಶನಿವಾರ ಎಳ್ಳೆಣ್ಣೆಯನ್ನು ಅರ್ಪಿಸಿ ಅದರಲ್ಲಿ ದೀಪ ಉರಿಸಿದರೆ ನಾನು ಅವರಿಗೆ ಪ್ರಸನ್ನನಾಗ್ತೇನೆ. ಶನಿದೇವರ ಅಭಯ. ಇವರದ್ದು ನಂದಿಶೆಟ್ಟಿ ಹೇಳಿದರೆ ವ್ಯಾಪಾರಿ. ಇವರು ಎಲ್ಲ ಆದ ಮೇಲೆ ಎಲ್ಲ ಶನಿದೇವರು ಅಂತರ್ಧಾನರಾಗ್ತಾರೆ.
ನಂದಿ ಶೆಟ್ಟರು ಮಾತ್ರ ಅಲ್ಲಿ ಉಳಿತಾರೆ. ಉಳಿದಾಗ ಎಲ್ಲ ಸಭೆ ಏಳಲಿಕ್ಕೆ ಹೊರಡ್ತಾರೆ. ಅಂದರೆ ಮಂಗಲದ ಅಂತ ಅಷ್ಟಾಗ ತೆಕ್ಕಟ್ಟಿಯವರು ಪುನಃ ಮೈಕದ ಎದುರು ನಿಂತು ಹೀಗೆ ಕೈ ಮುಗಿದು ಮಹಾಜನರಲ್ಲಿ ಒಂದು ವಿಜ್ಞಾಪನೆ ಅಂತ ಹೇಳ್ತಾರೆ. ಹೇಳುವಾಗ ಎಲ್ಲ ಸಭೆಗರು ಪುನಃ ಕುಳಿತುಕೊಳ್ತಾರೆ. ಅಂದರೆ ಆ ಸುರತ್ಕಲ್ ಮೇಳದಲ್ಲಿ ಪ್ರಕಟಣೆ ಮಾಡುವ ಜವಾಬ್ದಾರಿ ಇರೋದು ತೆಕ್ಕಟ್ಟೆ ಆನಂದ್ ಮಾಸ್ಟರಿಗೆ. ಅವರೇ ಪ್ರಕಟಣೆ ಮಾಡೋದು, ನಾಳೆಯ ಕ್ಯಾಂಪ್ ಎಲ್ಲಿ, ಇನ್ನು ಮುಂದಕ್ಕೆ ಈ ಊರಲ್ಲಿ ಯಾವಾಗ, ಇಂಥದ್ದೆಲ್ಲ ಕ್ಯಾಂಪ್ ಅವರು ಮಾಡೋದು. ಅಷ್ಟೊಂದು ಇದು ಬಹುಶಃ ಏನೋ ಪ್ರಕಟಣೆ ಇರ್ಬೋದು ಅಂತೇಳಿ ಸಭೆಗರು ಕೂತ್ಕೊಂಡಾಗ ಇವರದ್ದು ಪ್ರಕಟಣೆ ಬೇರೆ ಏನಲ್ಲ, ಮಹಾಜನರೇ ಈಗ ಶನಿದೇವರು ಪ್ರತ್ಯಕ್ಷರಾಗಿ ಹೇಳಿದ್ದನ್ನು ನೀವು ಕೇಳಿದ್ದೀರಿ, ಅವರಿಗೆ ಎಳ್ಳೆಣ್ಣೆಯನ್ನು ಹಾಕಿ ಪೂಜಿಸಿದರೆ ಅವನು ನಿಮಗೆ ಕಾಟ ಕೊಡೋದಿಲ್ಲ. ಆಗ ನಿಮಗೆ ಬೇಕಾದದ್ದು ಎಳ್ಳೆಣ್ಣೆ, ಒಳ್ಳೆ ಎಳ್ಳೆಣ್ಣೆ ನನ್ನ ಅಂಗಡಿಯಲ್ಲಿ ಉಂಟು, ನನ್ನ ಅಂಗಡಿಯಿಂದಲೇ ಪಡ್ಕೊಳ್ಳಿ. ಅಂದರೆ ಅಲ್ಲಿ ಸಹ ವ್ಯಾಪಾರಿ ಬುದ್ಧಿ ಈ ನಂದಿ ಶೆಟ್ಟಿದು. ಅಂಥದ್ದನ್ನೆಲ್ಲ ಅವರು ಅಷ್ಟು ಪರಿಣಾಮಕಾರಿ ಬಿಂಬಿಸಿದ್ರು. ಆಗ ಯಾರಿಗಾದ್ರೂ ಹಾಸ್ಯ ರಸ ಉಕ್ಕಿ ಬರಲೇಬೇಕು. ಹಾಗಾಗಿ ತೆಕ್ಕಟ್ಟೆಯವರ ಅರ್ಥದಲ್ಲಿ ಹಾಸ್ಯ ಇಲ್ಲ ಎಂಬ ವಾದ ಅಷ್ಟು ಅದು ಸ್ವೀಕಾರಾರ್ಹವಲ್ಲ. ಅಲ್ಲಿ ರಸವನ್ನು ಅಭಿವ್ಯಕ್ತಿ ಪಡಿಸುವಲ್ಲಿ ಸ್ವಲ್ಪ ತೆಕ್ಕಟ್ಟೆಯವರು ಸೋಲಬಹುದೇ ಹೊರತು ಅಲ್ಲಿ ಹಾಸ್ಯ ರಸ ಇತ್ತು. ಇದ್ದ ಒಬ್ಬ ಮಗನನ್ನು ಕಳೆದುಕೊಂಡು ನೀನು ದುಃಖಿತನಾಗಿದ್ದಿ. ಹೆತ್ತ ಮಕ್ಕಳು ಹತ್ತಿದ್ರು, ಒಬ್ಬ ಮಗ ಸತ್ರ ಎಷ್ಟು ಹೊಟ್ಟೆ ಉರಿತದೆ ಅಂತ ಮಕ್ಕಳನ್ನು ಹೆತ್ತವರಿಗೆ ಗೊತ್ತು. ಅಯ್ಯ, ಭೂಲೋಕದ ಸಾಮಾನ್ಯ ಹೆಣ್ಮಕ್ಕಳು ನಾವು ಅಂತ ನೀನು ಭಾವಿಸಿದ್ದಿರಬೇಕು. ಅಷ್ಟಲ್ಲ ಅಂತ ಖಂಡಿತ ಗೊತ್ತು, ಎಷ್ಟು ಅಂತ ಗೊತ್ತಿಲ್ಲ. ಶ್ರೀಹರಿಯ ಕಣ್ಣೀರ ಹನಿಗಳಿಂದ ಕಾಣಿಸಿಕೊಂಡ ಕಣ್ಣೀರು 7 ಮಂದಿ ಸಪ್ತ ದುರ್ಗೆಯರು, ಜಲದುರ್ಗೆಯರು. ಹಾಗಾದ್ರೆ ಮೊನ್ನೆ ನೀವು ಸುಳ್ಳೇ ಹೇಳಿದ್ದಲ್ಲೋ, ಯಾವುದು ಸಾಲ ಕೇಳಲಿಕ್ಕೆ ಅಂತ ಕಾಸ ಅಕ್ಕ ತಮ್ಮಂದ್ರು, ನನ್ನ ಹತ್ರ ಹೀಗೆ ಸುಳ್ಳು ಹೇಳ್ಬಹುದು? ಅದೆಂತದಿದ್ದಲ್ಲೋ? ನೀವು ಶ್ರೀಮನ್ನಾರಾಯಣನ ಮಕ್ಕಳು. ಹೌದು. ಊರಿನಲ್ಲಿ ದುಡ್ಡಿದ್ದ ನನ್ನಂತಹ ದೊಡ್ಡವರನ್ನ ಊರಿನವರು ಕರೆಯೋದು ಹೇಗೆ? ಅವನಿಗೇನಯ್ಯ ಲಕ್ಷ್ಮೀ ಪುತ್ರ ಹೇಳ್ತಾ ದೇವ್ರು, ಅವರಿಬ್ರು ಗಂಡ ಹೆಂಡತಿ, ಅಂದ್ರೆ ನಾವು ಅಕ್ಕ ತಮ್ಮ. ಲೆಕ್ಕಾಚಾರ ಬಿಟ್ರೆ ಬೇರೆ ಯಾವುದೂ ಇಲ್ಲ. ನೀವು ಸುಳ್ಳು ಹೇಳ್ಬಹುದು. ನಾವು ಸುಳ್ಳು ಹೇಳಲಿಕ್ಕೆ ಒಂದು ಕಾರಣ ಇದೆ. ಕಲಿಯುಗದ ಕಾಲದಲ್ಲಿ ನಮ್ಮದಾದಂತಹ ಕಲೆ ಕಾರಣಿಕ ಹೀಗಿದೆ ಅಂತ ನಾವೇ ಪ್ರಚಾರ ಮಾಡ್ತಾ ಹೋಗ್ಲಿಕ್ಕೆ ಸಾಧ್ಯವೋ ಹೇಳು? ಪ್ರಪಂಚವನ್ನೇ ಬೆಳಗುವುದಕ್ಕಾಗಿ ಆಗಸದಲ್ಲಿ ಆವಿರ್ಭವಿಸಿ ಮೇಲೇಳಿ ಬರುತ್ತಿರುವ ಆದಿತ್ಯ ನೋಡಿ ಎದ್ದು ಬನ್ನಿ ನನ್ನನ್ನು ನಮಸ್ಕಾರ ಮಾಡಿ ನಿಮ್ಗೆ ಒಳ್ಳೇದಾಗ್ತದೆ ಅಂತ ಸೂರ್ಯ ಹೇಳ್ತಾನೆ. ಇಲ್ಲ, ಆದರೂ ಹಕ್ಕಿಗಳು ಚಿಲಿಪಿಲಿನಾದದಿಂದ ಜನತೆಯನ್ನು ಜಾಗೃತಗೊಳಿಸುವುದಿಲ್ಲವೋ ಹೇಳು? ಹಾಗಾದ್ರೆ ಅಮ್ಮನವರ ಕಲೆ ಕಾರಣಿಕ ಏನು ಅಂತ ಹೇಳಲಿಕ್ಕೆ ಜನ ನೀನೇ ಬೇಕು ಅಂತ ಬಯಸಿ ಬಂದುದು. ನಾವು ಇದ್ದ ಮಗನನ್ನು ಎಳ್ಕೊಂಡು ಹೋಗ್ತಾರೆ ಅಂತ ಅಮ್ಮನವರ ಕಲೆ ಕಾರಣಿಕ ಪ್ರಚಾರ ಮಾಡೋದನ್ನ ಹಾಗೆಣಿಸಬೇಡ. ಶ್ರೀದೇವಿಯರನ್ನು ನಂಬಿದೆಯಾದ್ರೆ ನಿನಗೆ ಇದ್ದ ಮಗ ಕಳೆದು ಹೋದರೂ ಕೂಡ ಇನ್ನು ಮುಂದೆ ನಿನ್ನ ಹೆಂಡತಿ ಗರ್ಭಿಣಿಯಾಗಿ 5 ಮಂದಿ ಗಂಡು ಮಕ್ಕಳನ್ನು ಹಡೆಯುತ್ತಾಳೆ. ವಾ, ಯಾಕಷ್ಟ ಆಶ್ಚರ್ಯ? ಹೇಳಿಲ್ಲ ಮತ್ತೆ ನನಗಿದ 68ನೇ ವರ್ಷ ಪ್ರಾಯ ಅಂತ ಹೇಳಿದ್ನೇ ವರ್ಷ. ಅವಳಿಗೆ ತಗ್ಗಿದ ತಲೆ, ಬಾಗಿದ ಬೆನ್ನು, ನಡುಗುತ್ತಾವೆ ಕಾಲು, ನಡೆಯುವಾಗ ಹಿಡಿತಾಳೆ ಕೈಯಲ್ಲಿ ಕೋಲು. ಏನಾಯ್ತು? ಆ ಸೊಂಟ ಮುರಿದ ಮುದುಕಿ ಮತ್ತೆ ಗರ್ಭಿಣಿಯಾಗಿ 5 ಗಂಡು ಮಕ್ಕಳನ್ನು ಹಡಿತಾಳೆ ಅಂತ ನೀವು ಹೇಳುವಾಗ ಅಲ್ಲ ಅಂತ ಹೇಳಲಿಕ್ಕೆ ಧೈರ್ಯ ಇಲ್ಲ. ಹೌದು ಅಂತ ಒಪ್ಪಲಿಕ್ಕೆ ನಾನು ಕಲ್ತದ್ದು ಕೇಳುವುದಿಲ್ಲ. ಅಯ್ಯ, ದೇವರು ಒಲಿದ್ರೆ ಯಾವುದು ಕಡಿಮೆ ಹೇಳು? ಕೊರಡು ಕೊನರ್ತದೆ, ಬರಡು ಹಯನಾಗ್ತದೆ, ಸಕಲ ಪಡಿ ಪದಾರ್ಥಗಳು ಸಿದ್ಧಿಸುವುದಿಲ್ಲವೇ? ಒಮ್ಮೆ ಸುಮ್ಮನೆ ಕೂತ್ಕೊಳ್ಳಿ. ಕೆಲವು ಕೆಲಸ ಇಲ್ಲದಿದ್ದ ಅಲಸಿಗಳು ಬಿಳೆ ಕಾಗದ ಕಪ್ಪು ಮಾಡುವುದಕ್ಕೆ ಏನೆಲ್ಲ ಬರೆದು ಹಾಕಿದ್ದಾರೆ. ಬಾಯ್ಪಾಠಕ್ಕಾದೀತೆ ವಿನಃ ಅನುಭವಕ್ಕಾದೀತ ಆಗುದಿಲ್ವಾ? ಪುಸ್ತಕದಲ್ಲಿದ್ದ ಬದನೆಕಾಯಿ ಪಲ್ಯಕ್ಕೆ ಬರ್ತದ? ಬರುವುದಿಲ್ಲ. ಹಾಗೆ ಅಂತ ಈ ಮಾತನ್ನು ನೀನು ನಂಬಲೇಬೇಕು. ನಿನ್ನ ಹೆಂಡತಿ ಹಡಿಯುವುದು ಖಂಡಿತವೇ. ಆದ್ರೆ ನೀನು ಮಾಡಬೇಕಾದ ಕೆಲಸ ಬೇರೆಯೇ ಇದೆ. ನಾನು ಪುಸ್ತಕದಲ್ಲಿ ಬರೆದದ್ದು ನಂಬದೇ ಹೋದ್ರು ಜೀವ ಇದ್ದವರು ಹೇಳಿದ್ದನ್ನು ನಂಬ್ತೀಯಲ್ಲ. ಈಗ ನೀವು ನನ್ನ ಹಾಗಲ್ಲ, ಗೊತ್ತಾಗಿದೆ. ಇದೋ ನೋಡು, ನಾವು 7 ಮಂದಿಗಳಿದ್ದೇವಲ್ಲ. ಅದೇನು ಹೇಳೋ ಬೀಳೋ ಅಂತ ನಮ್ಮಲ್ಲಿ ಬತ್ತಾಳಿಯುವಾಗಲೂ 6 ಆದ ಮೇಲೆ 6 ಒಂದು ಹೆಚ್ಚು, 7 ಅಂತ ಹೇಳಬಾರ್ದು. 7 ಅಂದ್ರೆ ಲಕ್ಷ್ಮಿ ಎದ್ದು ಹೋಗ್ತಾಳಂತ. ಹೌದಾ? ನಾವು 7 ಮಂದಿ ಹಾಗೆ ಅಂತ ಎಣಿಸ್ಬೇಡ. ಅವನ ಜೀವನದಲ್ಲಿಯೇ ಯಾವಾಗ್ಲೂ ಏರುವಿಕೆ ವಿನಃ ಮತ್ತೆ ತಗ್ಲಿಕ್ಕಿಲ್ಲ. ಆಯ್ತು, ಏನ್ ಮಾಡ್ಬೇಕು ಹೇಳಿ? ನಮ್ಮಂತೆ ಮೂರ್ತಿಯನ್ನು ಕೆತ್ತಿಸಬೇಕು, ದೇವಸ್ಥಾನ ಕಟ್ಟಿಸಬೇಕು, ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು, ದಿನನಿತ್ಯವೂ ಪೂಜಾ ವಿನಿಯೋಗಾದಿಗಳೆಲ್ಲ ನಡೆಯಬೇಕು. ವರ್ಷಕ್ಕೊಮ್ಮೆ ಬರುವಂತಹ ನವರಾತ್ರಿಯಲ್ಲಿ ವಿಶೇಷ ಮಹೋತ್ಸವವನ್ನು ಆಚರಿಸಬೇಕು. ಅನ್ನದಾನ ನಿರತನಾಗಿದ್ದರೆ ನಿನಗೆ ಸಂತಾನವು ಪ್ರಾಪ್ತವಾಗಿ ಕೊನೆಗೆ ಸದ್ಗತಿಯೂ ಲಭ್ಯವಾಗ್ತದೆ. ಈ ತೀರ್ಥೋದ್ಭವವಾದ ಮುಹೂರ್ತದಲ್ಲೇ ಮೂರು ಹಿಡಿದು ಮುಳುಗಬೇಕಂತ ಅಲ್ವಾ? ಮತ್ತೆ ಮಾತಾಡೋ ದೇವಿಯರ ಮನೆ ಬಾಗಿಲಿಗೆ ನೀವು ತಾನಾಗಿ ಬಂದಿದ್ದೀರಾ. ಇನ್ನೊಮ್ಮೆ ನೀನು ಕರೆದ್ರು ಬರ್ಲಿಕ್ಕಿಲ್ಲ. ನಾವು ಅಂಗಳದಲ್ಲಿ ಗಂಗೆ ಹರಿದು ಬಂದಾಗ ಹಾಗಾದ್ರೆ ಅದೆಲ್ಲ ಒಳ್ಳೆ ಕೆಲಸ ಹೌದಾ? ಅಲ್ವಾ? ಮತ್ತೆ ದೇವಸ್ಥಾನ ಕಟ್ಟಿಸುವುದು, ಬ್ರಹ್ಮಕಲಶ ಪ್ರತಿಷ್ಠಾಪನೆ, ಜೀರ್ಣೋದ್ಧಾರ ಅದೆಲ್ಲ ಆಗ್ಲೇಬೇಕಾದ್ದು. ಯಾಕೆಂದ್ರೆ ಪ್ರಪಂಚ ಅಂದ್ರೆ ಹಾಗೆ, ಪರಸ್ಪರ ವಿನಿಮಯ ನಡೀಲೇಬೇಕಲ್ಲ. ಅಲ್ಲ, ನನಗೆ ಗೊತ್ತಿಲ್ಲದೆ ಕೇಳಿದ್ದಲ್ಲ ನಾನು. ಮತ್ತೆ ಧನ ಕನಕ ಉಳ್ಳನಕ ದಿವಸಕರನಂತಕ್ಕೂ ಧನ ಕನಕ ಹೋದ ಮರು ದಿವಸ ಹಾಳೂರ ಶುನಕನಂತಕ್ಕೂ. ಅದು ಸತ್ಯವೇ. ಅಷ್ಟೇ ಹೇಳಿ ಮುಗಿಸಿದ್ರು ತಿಳಿದವರು. ಯಾವಾಗಲೂ ದಾನ ಧರ್ಮ ಪರೋಪಕಾರ ಮಾಡಬೇಕು ಅಂತ ಹೇಳಿಲ್ವಾ? ನಾನು ಎಲ್ಲವರನ್ನೂ ಕುರಿತು ಭಾಷಣ ತಾಸು ತಾಸು ಮಾಡ್ತೇನೆ.
ಹಾಗೆ ತೆಕ್ಕಟ್ಟಿಯವರದ್ದು ಕೆಲವು ಪಾತ್ರಗಳು ಅತ್ಯಂತ ಅವರಿಗೆ ಪ್ರಸಿದ್ಧಿ ತಂದುಕೊಟ್ಟಿವೆ. ಅವರು ಮಾಡುತ್ತಿರುವಂಥ ಶೇಣಿಯವರ ವಾಲಿಗೆ ಇವರ ರಾಮವಾಗಲಿ, ಅಥವಾ ಶೇಣಿಯವರ ರಾವಣನಿಗೆ ಇವರ ರಾಮ, ಹೀಗೆ ಶೇಣಿಯವರ ಕೌರವನಿಗೆ ಇವರ ಕೃಷ್ಣ, ಅಥವಾ ಇವರ ಕೌರವನಿಗೆ ಶೇಣಿಯವರ ಕೃಷ್ಣ, ಹೀಗೆ ಎಷ್ಟೋ ಪಾತ್ರಗಳಲ್ಲಿ ಶೇಣಿ ತೆಕ್ಕಟ್ಟಿಯವರು ವಿಜೃಂಭಿಸಿದ ಕಾಲ ಅದಿತ್ತು. ಆ ಕಾಲದಲ್ಲಿ ಸುರತ್ಕಲ್ ಮೇಳ ಒಂದು ಸುವರ್ಣ ಯುಗ ಅಂತ ಹೇಳಬೇಕು. ಯಾಕೆಂದರೆ ಉತ್ತಮವಾದ ಕಲಾವಿದನು ಹೊಂದಿದ್ದಂಥ ಕಾಲ. ಅದರಲ್ಲೂ ತೆಕ್ಕಟ್ಟೆ ಶೇಣಿಯವರ ಜೋಡಿ ನೋಡಲು ಜನರು ಮುಗಿ ಬೀಳ್ತಿದ್ದ ಕಾಲ. ಆ ಕಾಲದಲ್ಲಿ ಪ್ರತಿ ಸುರತ್ಕಲ್ ಮೇಳವು ಹೌಸ್ಫುಲ್ ಆಗ್ತಿತ್ತು ಎಂಬುದು ಒಂದು ದಾಖಲೆ. ಅದರಲ್ಲೂ ಮಲೆನಾಡು ಪ್ರದೇಶಗಳಲ್ಲಿ, ಘಟ್ಟ ಪ್ರದೇಶಗಳಲ್ಲಿ ಅಲ್ಲಿ ಸುರತ್ಕಲ್ ಮೇಳಕ್ಕೆ ಈ ಇಬ್ಬರು ಜೋಡಿಯಿಂದಾಗಿ ಅದೆಷ್ಟು ಕಲೆಕ್ಷನ್ ಆಗ್ತಿತ್ತು. ಅಂದರೆ ಉಳಿದ ಎಲ್ಲ ಕಲಾವಿದರದ್ದು ಅದಕ್ಕೆ ಸಹಕಾರ ಇತ್ತು. ಉಳಿದ ಎಲ್ಲ ಕಲಾವಿದರು ಆ ಪ್ರಸಂಗಕ್ಕೆ ಪೂರಕವಾಗಿ ಉತ್ತಮವಾಗಿ ಅಭಿನಯಿಸಿದ್ದರು. ಆದರೆ ಪ್ರಧಾನ ಆಕರ್ಷಣೆ ಇದ್ದುದು ತೆಕ್ಕಟ್ಟೆ ಹಾಗೂ ಶೇಣಿಯವರ ಜೋಡಿ. ನಾನೇ ಅಪರಾಧ ದೇವರೇ. ಗೌಡ್ರೆ, ಶಾಸ್ತ್ರಿಗಳ ಏನೋ ಒಂದು ಕೆಟ್ಟ ಗಳಿಗೆ, ಯಾವುದೋ ಒಂದು ದುರ್ಭಾವನೆಗೆ ಅಧೀನನಾಗಿ ನಾನು ಸೂಳೆಗೆ ಆಕೃಷ್ಟನಾಗುತ್ತದೆ. ಅಯ್ಯೋ ಲಾಶುವ. ಆದರೆ ಒಂದು ಹೇಳ್ತೇನೆ, ನಾ ಮೊದಲು ಎಂಥವ ಅಂತ ನಿಮ್ಗೆ ಗೊತ್ತು. ನಿಮ್ಮ ಕುಟುಂಬದಲ್ಲಿ ಇಂಥವ್ರು ಇರಲಿಲ್ಲ. ಯಾಕೋ ಆಯ್ತು ಮನುಷ್ಯನ ದೌರ್ಬಲ್ಯ. ಆದ ಕಾರಣ ಇನ್ನು ಬೇರೆ ಏನೋ ಪಶ್ಚಾತ್ತಾಪ ಪಡೋದಕ್ಕಿಲ್ಲ. ನಿನ್ನನಿಗೆ ಯಾವ ಶಿಕ್ಷೆ ಆಗಬೇಕು ಅಂತ ಆಗಿತ್ತೋ ಅದು ನನಗೆ. ಏನು ಮಾಡೋಣ, ಬ್ರಾಹ್ಮಣನಾಗಿ ಅವನು ಮೈ ಮುಟ್ಟಬಾರದು ಅಂತ ನಿಮ್ಮಂತವ್ರು ತಿಳಿದವ್ರು ಹೇಳ್ತಾರೆ. ಆದ್ರೂ ಊರ್ಗೌಡ ನಾನು ಒಂದ್ ಕಡೆ ಸುಣ್ಣ ಒಂದ್ ಕಡೆ ಬಣ್ಣ ಮಾಡಕ್ಕಿಲ್ಲ. ಯಾವ ಇವನು ತಲೆ ಬೋಸಿ ಕತ್ತೆ ಮೇಲೆ ಕೂರಿಸಿ ಊರ ಮೇಲೆ ಮೆರವಣಿಗೆ ಮಾಡಿ ಊರು 10 ಜನ ಸೇರಿ ಕಲ್ಲು ಹೊಡೆದುಕೊಂಡ ಇವನು. ನೀನು ಹೇಳಿದ್ದಕ್ಕೂ ನಾನಿಲ್ಲಿ ನೋಡುತ್ತಿರುವುದಕ್ಕೂ ವ್ಯತ್ಯಾಸ ಕಾಣ್ತಿದೆ ಅಲ್ವೇನೆ? ಇದೇನು ನಮ್ಮ ಮನೆ ದೇವರ ಮೇಲೆ ಗೌರವ ಸುವಾರಿ ಮಾಡ್ತಾ ಇದ್ದಾರೆ. ಅಪಮಾನ, ಬದುಕಲಿಕ್ಕಿಲ್ಲ ಅವರು. ನಮ್ಮ ಯಜಮಾನ್ ಗೌಡ್ರೆ ನನಗೆ ನಮ್ಮ ಯಜಮಾನು ಈಗ ಒಳಪಟ್ಟರೆ ಬದುಕಲಿಕ್ಕಿಲ್ಲ. ನಾನು ಸಾಧ್ಯ ನಿಮ್ಮ ದನಿಯವರೊತ್ತಿಗೆ ಕೇಳ್ಕೊಳ್ಳೋದು. ಇದು ನನ್ನ ಕೋಳ ಮಂಗಸೂತ್ರ ಉಳಿಸಿಕೊಡ್ಬೇಕು, ನಮಗೆ ಜೀವದಾನ ಮಾಡಬೇಕು. ತಾಯಿ ನನ್ನ ಕಾಲ ನೀನು ಹಿಡಿಬಾರ್ದವ, ದೇವ್ರ ದೊಡ್ಡವರು ಇರ್ಕೋ ತಾಯಿ. ಅಯ್ಯೋ ಶಾಸ್ತ್ರಿಗಳೇ, ಗೌರವನಂತ ಹೆಂಗೆ ಮನೇಲಿ ಮಾಡ್ಕೊಂಡು ಇಂಥ ಬಚ್ಚಲ್ ನೀರಿಗೆ ಬಾಯಿ ಕರೆದು ಕೂತ್ಕೊಳ್ರಿ. ಈಗ ಏನು ಮಾಡ್ತೀರಿ, ಏನು ಮಾಡಬೇಕು ಹೇಳಿ. ತೆಕ್ಕಟ್ಟಿಯವ್ರ ಬಗ್ಗೆ ಹೇಳುವುದಾದರೆ, ನನಗೆ ವೈಯಕ್ತಿಕವಾಗಿ ಅವರು ಸಂಬಂಧದಲ್ಲಿ ನನಗೆ ಭಾವ. ಅಂದರೆ ನನ್ನ ಅಕ್ಕನ ಗಂಡನಿಗೆ ಭಾವನ ದೊಡ್ಡಮ್ಮನ ಮಗ, ಹಾಗೆ ನನಗೂ ಭಾವ ಅವರು. ಹಾಗಾಗಿ ನಮ್ಮ ಮನೆಗೆ ಯಾವಾಗಲೂ ಬರ್ತಿದ್ದರು. ನಮ್ಮ ತಂದೆಯವರ ಉತ್ತಮ ಸ್ನೇಹಿತರು ಹೌದು. ಹಾಗೆಂತೇಳಿ ಅವರು ಮಾತನಾಡುವಾಗ ಅವರಲ್ಲಿ ಹಾಸ್ಯ ಪ್ರಜ್ಞೆ, ಯಾವಾಗಲೂ ಅವರು ಹಾಸ್ಯ ಪ್ರಜ್ಞೆ ಇರ್ತಿತ್ತು. ಅದನ್ನು ಅವರು ಹೇಳುವಾಗ ಪರಿಣಾಮಕಾರಿ ಆಗ್ತಿರಲಿಲ್ಲ ಹೊರತುಪಡಿಸಿದರೆ ಹಾಸ್ಯ ಪ್ರಜ್ಞೆ. ನನ್ನ ಅಂಗಡಿಗೆ ಯಾವಾಗಲೂ ಬರುವಾಗ ಅವರು ನನ್ನನ್ನು ಭಾವ ಅಂತಲೇ ಕರೆಯೋದು. ಭಾವ ಅಂತೇಳಿ ನಮಸ್ಕಾರ ಕೂತ್ಕೊಳ್ಳಿ ಅಂತ ಹೇಳುವಾಗ ನಾವು ಅವರಿಗೆ ಮಾಸ್ಟರ್ ಮಾಮ್ ಅಂತಲೇ ಕರೆಯೋದು. ಯಾಕೆಂದರೆ ನಾವು ಸಂಬಂಧದಲ್ಲಿ ಭಾವ ಆದರೂ ಸಹ ನಾನು ಅವರಿಗೆ ಗೌರವ ಕೊಟ್ಟು ಮಾಸ್ಟರ್ ಮಾಮ್ ಅಂತ ಹೇಳೋದು. ಆ ಮಾಸ್ಟರ್ ಮಾಮ್, ನಿಮಗೆ ಚಾದಿತ ಸಿಯಾಳ ಕುಡಿತೀರಾ? ಅಂದರೆ ಸಿಯಾಳ ಆದರೆ ನನ್ನ ಅಂಗಡಿಯಲ್ಲಿ ಇರ್ತದೆ. ಚಹಾ ಆದರೆ ಬರುವಾಗ ಒಂದು ಅರ್ಧ ಗಂಟೆ ಕಾಲು ಗಂಟೆ ಲೇಟ್ ಆಗ್ತದೆ ಹೇಳಿ ಸಿಯಾಳಾದಿದ್ದ ಚಹಾ ಆದಿತ್ತ ಅಂತ ಕೇಳೋದು. ಅದಕ್ಕೆ ತೆಕ್ಕಟ್ಟೆಯವರು ಕೂಡಲೇ ಪ್ರತಿಕ್ರಿಯೆ ಅವ್ರದ್ದು. ಅದು ಸಹ ಹಾಸ್ಯ ಮಿಶ್ರಿತವಾಗಿ, ಬಾವಯ್ಯ ನೀವು ಚಹಾ ಹೇಳಿ, ಚಹಾ ಬರುವವರೆಗೆ ಸಿಯಾಳ ಕುಡಿತೇನೆ. ಅಂದರೆ ಸಿಯಾಳ ಕುಡಿತಿರಲಿಲ್ಲ ಅವರು, ಅದು ಗಮ್ಮತ್ತಿಗೆ. ಅಂದರೆ ಅದು ಅವರು ಹೇಳುವಂಥ ಕ್ರಮ ಹಾಗೆ, ಅದರ ಅಷ್ಟು ಹಾಸ್ಯ ರಸವಾಗಿ ಹೇಳೋದು. ಮತ್ತು ನನಗೆ ತೆಕ್ಕಟ್ಟಿಯವರಿಗೆ ಒಳ್ಳೆಯ ಆತ್ಮೀಯತೆ ಇತ್ತು. ಚೌಕಿಗೆ ಹೋದಾಗ ತೆಕ್ಕಟ್ಟಿಯವರಿಗೆ ಮಾತನಾಡದೆ ಎಂದೇ ಬರುವವರಲ್ಲ. ಮೂಡುಬಿದ್ರೆಯಲ್ಲಿ ಆಟ ಆದರೆ ಅವರು ಪ್ರತಿ ಸಲ ನನ್ನ ಅಂಗಡಿಗೆ ಬಂದು ನನ್ನಲ್ಲಿ ಮಾತನಾಡಿಸಿ ಹೋಗುವವರು. ಹಾಗೆಯೇ ನಮ್ಮ ಮನೆಗೆ ಬಂದರೆ ನಮ್ಮ ತಂದೆಯವರಿಗೆ ಮಾತನಾಡುವಾಗ ನನ್ನ ಹತ್ರ ಆತ್ಮೀಯತೆಯಿಂದಲೇ ನೋಡಿಕೊಳ್ಳುವವರು. ತೆಕ್ಕಟ್ಟಿಯವರು ನೋಡಲು ಸ್ವಲ್ಪ ಕಪ್ಪು ವರ್ಣದವರು, ಸ್ವಲ್ಪ ಆಜಾನುಬಾಹು ಶರೀರ. ಹಾಗೆ ಯಾವಾಗಲೂ ಅಂದರೆ ಯಾವಾಗಲೂ ಖಾದಿಯನ್ನೇ ಧರಿಸುವವರು. ತಲೆಗೆ ಒಂದು ಗಾಂಧಿ ಟೊಪ್ಪಿ, ದೊಡ್ಡದಾದಂಥ ಗಾಂಧಿ ಟೊಪ್ಪಿ, ಹೆಗಲಲ್ಲೊಂದು ಬೈರಾಸು. ಇದು ತೆಕ್ಕಟ್ಟಿಯವರದಾದ ಯಾವಾಗಲೂ ಇರುವಂಥ ಒಂದು ಪೋಷಾಕು. ಇದನ್ನು ಅವರು ಬದಲಾಯಿಸ್ತಿರಲಿಲ್ಲ. ಅಂದರೆ ಅವರು ಗಾಂಧಿಯ ಭಕ್ತರಾಗಿದ್ದ ಕಾರಣವೋ ಏನೋ ಖಾದಿ ಮತ್ತು ಟೊಪ್ಪಿ ಅವರು ಕೊನೆಯವರಿಗೆ ಅವರಲ್ಲೇ ಇತ್ತು. ಮತ್ತು ಯಾವಾಗಲೂ ಒಂದು ಬೀಡಿ ಎಳೆಯುವ ಒಂದು ಅಭ್ಯಾಸ ಅವರಿಗೆ.
ಬೀಡಿಯನ್ನು ಒಂದು ಸೇದುದು ಬಿಟ್ಟರೆ ಬೇರೆ ಯಾವುದೂ ಅವರಿಗೆ ದುಶ್ಚಟಗಳು ಇರಲಿಲ್ಲ. ಹಾಗೂ ಎಲ್ಲ ಸಹ ಕಲಾವಿದರೊಂದಿಗೆ ಅತ್ಯಂತ ಆತ್ಮೀಯವಾಗಿ ವರ್ತಿಸ್ತಿದ್ರು. ಸಹ ಕಲಾವಿದರು ಮಾತನಾಡುವಾಗೆ ಹಾಸ್ಯರಸವನ್ನು ಸ್ಫುರಿಸಿ ಹೇಳುವ ಕ್ರಮ ಮಾತ್ರ ಅಲ್ಲಿ ಹಾಸ್ಯ ಬರ್ತಿಲ್ಲ ಹೊರತುಪಡಿಸಿದರೆ ಹಾಸ್ಯವನ್ನೇ ಅವರು ಅಲ್ಲಿ ಮಾತನಾಡ್ತಾಯಿದ್ರು. ಪರೋಪದೇಶ ಮಾಡುವುದಕ್ಕಿಂತ ಮಾತಾಡುವುದಕ್ಕಿಂತ ಗೇಣುದ್ದ ಮಾಡುವುದು ಒಳ್ಳೆಯದು. ಹಾಗಾದ್ರೆ ಇನ್ನು ಮುಂದೆ ದಾನ ಧರ್ಮಾದಿಗಳನ್ನು ಮಾಡುತ್ತಾ ಸದಾಚಾರ ಸಂಪನ್ನನಾಗಿ ಬದುಕನ್ನು ನಾನು ಸಾಗಿಸಿದರೆ ತಾನು ಬದುಕಬೇಕು, ಉಳಿದವರನ್ನು ಬದುಕಗೊಡಬೇಕು. ಹಾಗೊಳ್ಳಿ. ನಾನು ನೀವು ಓದಿದ್ದು ಒಂದೇ ಪುಸ್ತಕ ಇದು ನಾವು ದೇವಿಯರು. ಹೌದು, ನಾವು ಇಲ್ಲಿರುವುದಿಲ್ಲ. ನಿನ್ನ ಮಗ ನೀಲಕಂಠನನ್ನು ನೋಡು, ನಮ್ಮ ನಾವೆಯ ಮರದ ತುದಿಯಲ್ಲಿ ಧ್ವಜರೂಪದಲ್ಲಿ ನೆಲೆಯಾಗಿದ್ದಾನೆ. ಶಾಶ್ವತವಾದ ಸ್ಥಾನ ಅವನಿಗೆ. ನಾವು ಮುಂದೆ ಪ್ರಯಾಣ ಬೆಳೆಸ್ತೇವೆ. ನಾವು ಮಾತ್ರ ಅಲ್ಲ ಬಂದದ್ದು, ನಮಗೆ ನೇತಾರನಾಗಿ ಶ್ರೀಹರಿ ಧರ್ಮಪಾಲನನ್ನು ಕಳುಹಿಸಿಕೊಟ್ಟಿದ್ದಾನೆ. ಆಮೇಲೆ ನಮ್ಮ ಗುಳಿಗ ನಾವೇನು ನಡೆಸ್ತಾನೆ. ನಾವೇಳು ಮಂತಲ್ಲಿ ಧರ್ಮಪಾಲ ಇರ್ಲಿ ಬೇಕು. ಈಗ ಧರ್ಮದ ಗುರುತ ಯಾರಿಗೂ ಮತ್ತೆ ಜನ ಬಗ್ಗಬೇಕು, ಗುಳಿಗಬೇಕು ಇದ್ದಾನೆ. ಈಗ ಹಾಯಿಗುಳಿ ಪಂಜೂರ್ಲಿ ಇರ್ದಿದ್ರೆ ಜನರ ಬಗ್ಗೋದಿಲ್ಲ. ನೀವು ಪ್ರಯಾಣ ಹೊರಟದ್ದು ಒಳ್ಳೇದು. ಬ್ರಹ್ಮ ಸೃಷ್ಟಿಯಲ್ಲಿ ಬೇಕಾದಷ್ಟು ದೇವಸ್ಥಾನಗಳಿದ್ದಾವಂತ. ಮನೆಗಿಂತ ದೇವಸ್ಥಾನ ಹೆಚ್ಚು ಅಂತ ಹೇಳಿದ್ದು ಕೇಳಿದ್ದು ನಾನು ನೋಡ್ಲಿಲ್ಲ. ಸರಿ, ನಮ್ಮ ಪರಶುರಾಮ ಸೃಷ್ಟಿಯಲ್ಲಿ ಮನೆ ಮಾತ್ರ ಹೆಚ್ಚು, ದೇವಸ್ಥಾನ ಕಟ್ಟಲಿಕ್ಕೆ ಸಾಧ್ಯ. ಆದಷ್ಟು ದೊಡ್ಡ ಮನಸ್ಸು ಮಾಡಿ ನಮ್ಮ ಪರಶುರಾಮ ಕ್ಷೇತ್ರದಲ್ಲಿ ಕಡಲ ಕರಾವಳಿಯಲ್ಲೇ ನೆಲೆಯಾಗಿರಿತ್ತು. ನಮ್ಮ ಈ ಕ್ಷೇತ್ರವನ್ನು ಉದ್ಧರಿಸಬೇಕಮ್ಮ. ಹೀಗೆ ಸುರತ್ಕಲ್ ಮೇಳದಲ್ಲಿ ತುಂಬ ವರ್ಷಗಳ ಕಾಲ ದುಡಿದು ಇವರು ತಮ್ಮ ಜೀವನದ ಕೊನೆಗಾಲದಲ್ಲಿ ಸುರತ್ಕಲ್ ಮೇಳವನ್ನು ತ್ಯಜಿಸಿ ನಂತರ ಅವರು ಸಿರ್ಸಿ ಮೇಳ ಮುಂತಾದ ಮೇಳಗಳಿಗೆ ಹೋದರು. ಆದರೆ ಅವರಿಗೆ ಅದು ಕೊರಗಿತ್ತು. ಯಾಕೆಂದರೆ ನಾನು ಸುರತ್ಕಲ್ ಮೇಳ ಬಿಟ್ಟೆ ಎಂಬಂಥ ಕೊರಗಿತ್ತು ಅವರಿಗೆ. ಯಾಕೆಂದರೆ ಸುರತ್ಕಲ್ ಮೇಳ ಅವರಿಗೆ ಅತ್ಯಂತ ಒಂದು ತವರು ಮನೆಯಾಗಿ ಯಾವಾಗಲೂ ಅವರಿಗೆ ಆನಂದವನ್ನು ಕೊಡುತ್ತಿರುವಂಥ ಒಂದು ಮೇಳವಾಗಿತ್ತು. ಅದೇನು ಅನಿವಾರ್ಯ ಕಾರಣಗಳಿಂದ ಅವರು ಬೇರೆ ಮೇಳಕ್ಕೆ ಹೋದರೂ ಸಹ ಸುರತ್ಕಲ್ ಮೇಳದ ಒಂದು ಸಂಬಂಧವನ್ನು ಬಿಟ್ಟಿರಲಿಲ್ಲ ಅವರು. ಸುರತ್ಕಲ್ ಮೇಳದ ವರದರಾಯಪೇಗಳು ಪ್ರತಿ ನವರಾತ್ರಿ ದಿವಸ 10 ದಿವಸಗಳ ಕಾಲದಲ್ಲಿ ಹೊಸ ಮಾರಿಗುಡಿಯಲ್ಲಿ ಒಂದು ಯಕ್ಷಗಾನ ಪ್ರದರ್ಶನ ಏರ್ಪಡಿಸ್ತಾರೆ. ಆ ಪ್ರದರ್ಶನಕ್ಕೆ ಯಾವಾಗಲೂ ತೆಕ್ಕಟ್ಟೆ ಆನಂದ್ ಮಾಸ್ಟರ್ ಹೋಗ್ತಿದ್ರು. ಅಂದರೆ ಸುರತ್ಕಲ್ ಮೇಳದ ಬಿಟ್ಟರೂ ಸಹ ಪೈಗಳ ಒಂದು ನಂಟನ್ನು ಅವರ ಇರುವಂಥ ಪರಿಚಯವನ್ನು ಅವರು ಯಾವಾಗಲೂ ಮನ್ನಿಸ್ತಿದ್ರು. ಶೇಣಿಯವರು ಅತ್ಯಂತ ಮರ್ಯಾದೆ ಕೊಡುವುದು ಅಂದರೆ ಅರ್ಥಗಾರಿಕೆಯಲ್ಲಿ ಒಂದು ಮರ್ಯಾದೆ ಮನ್ನಣೆ ಕೊಡುವುದು ಅಂತೇಳಿದರೆ ದಿವಂಗತ ಮಲ್ಪೆ ಶಂಕರನಾರಾಯಣ ಸ್ವಾಮಿಗರಿಗೆ. ಆದರೆ ಯೋಚಿಸಿ ಮಾತನಾಡೋದು ತೆಕ್ಕಟ್ಟೆಯವರು ಎದುರಿದ್ದಾಗ. ಅಂದರೆ ತೆಕ್ಕಟ್ಟೆಯವರು ಎದುರಿದ್ದಾಗ ಶೇಣಿಯವರು ಸಹ ಸ್ವಲ್ಪ ಯೋಚನೆ ಮಾಡುವಷ್ಟು ತೆಕ್ಕಟ್ಟೆಯವರಲ್ಲಿ ವಿದ್ವತ್ತಿತ್ತು. ಹಾಗೆ ತೆಕ್ಕಟ್ಟೆಯವರ ಎಲ್ಲ ಪಾತ್ರಗಳಲ್ಲಿ ಸಹ ಒಂದು ವಿದ್ವತ್ತಿನ ನಾವು ಮೇಲ್ಮೇನು ಕಾಣಬಹುದಾಗಿತ್ತು. ಒಮ್ಮೆ ಪುರಭವನದಲ್ಲಿ ಒಂದು ನಡೆದಂಥ ವಾಲಿ ಮೋಕ್ಷದ ಒಂದು ಸಣ್ಣ ಘಟನೆ. ಶೇಣಿಯವರು ವಾಲಿ, ಶ್ರೀರಾಮನಾಗಿ ಕುಂಬಳೆ ಸುಂದರರಾವ್, ತೆಕ್ಕಟ್ಟೆಯವರು ಸುಗ್ರೀವ. ಈ ಪ್ರಸಂಗದಲ್ಲಿ ಶ್ರೀರಾಮನ ಪ್ರಚೋದನೆಯಿಂದ ಸುಗ್ರೀವ ವಾಲಿಯನ್ನು ಯುದ್ಧಕ್ಕೆ ಕರೀಲಿಕ್ಕೆ ಹೋಗ್ತಾನೆ. ಕರೀಲಿಕ್ಕೆ ಹೋದಾಗ ಪ್ರಥಮ ಯುದ್ಧದಲ್ಲಿ ವಾಲಿಯಿಂದ ಸೋಲನಪ್ಪುತ್ತಾನೆ. ಸೋಲನಪ್ಪಿ ಪೆಟ್ಟು ತಿಂದು ಶರೀರ ಜರ್ಜರಿತವಾಗಿರುವಂಥ ಸಂದರ್ಭ. ಕೊನೆ ಶ್ರೀರಾಮನಲ್ಲಿ ಬಂದು ನೀನು ಆಕ್ಷೇಪಿಸ್ತಾನೆ, ನೀನು ನನ್ನನ್ನು ಧರ್ಮಕ್ಕೆ ಪೆಟ್ಟು ತಿನ್ನುವಾಗಿ ಮಾಡಿದೆ ಶ್ರೀರಾಮ ಅಂತ ಹೇಳುವಾಗ ಆತನು ಇಲ್ಲ, ಇದು ನೀವು ಇಬ್ಬರು ಒಂದೇ ರೂಪದಲ್ಲಿದ್ದ ಕಾರಣ ನನಗೆ ಗುರುತಿಸ್ಲಿಕ್ಕೆ ಆಗಲಿಲ್ಲ. ಆದ ಕಾರಣ ಇನ್ನೊಮ್ಮೆ ಯುದ್ಧಕ್ಕೆ ಹೋಗು, ನಿನಗೆ ಗುರುತಿಸ್ಲಿಕ್ಕೆ ನಿಮಗೆ ಗಜಪುಷ್ಪ ಮಾಲೆಯನ್ನು ಹಾಕ್ತೇನೆ ಅಂತೇಳಿ ಒಂದು ಮಾಲೆಯನ್ನು ಹಾಕುವಂಥ ಸಂದರ್ಭ. ಆಗ ಮಾಲೆ ಅದು ಕೆಂಪು ವರ್ಣದ ಮಾಲೆಯನ್ನು ಅಲ್ಲಿ ತಂದು ಕೊಟ್ಟಿದ್ದರು ರಂಗಸ್ಥಳದಲ್ಲಿ. ಬಹುಶಃ ಅಲ್ಲಿ ಒಳಗಿದ್ದಂಥ ಮಾಲೆ ಅದನ್ನು ನೋಡಿ ತೆಕ್ಕಟ್ಟೆಯದು ಕೂಡಲೇ ಉತ್ತರ, ಅಲ್ಲ ಶ್ರೀರಾಮಚಂದ್ರ, ನಾನು ಕೇಳಿದ್ದೇನೆ, ನೀವು ನಾಗರಿಕರು, ನಾವೆಲ್ಲ ಮಂಗಗಳು. ನಾಗರಿಕರಲ್ಲೊಂದು ಉಂಟಂತೆ, ನೀವು ಒಂದು ಕ್ಷುದ್ರ ದೇವತೆಗೆ ಬಲಿ ಕೊಡಲಿಕ್ಕೆ ಹೋಗುವಾಗ ಆಡಿಗೆ ಒಂದು ಮಾಲೆ ಹಾಕಿ ಹೋಗ್ಲಿಕ್ಕೆ ಒಂದು ಕ್ರಮ ಉಂಟಂತೆ. ಹಾಗೆ ಕೆಂಪು ಮಾಲೆ ಹಾಕಿದ್ದಿ, ಹೇಗೆ ನನ್ನನ್ನೀಗ ವಾಲಿಗೆ ಬಲಿ ಕೊಡಲಿಕ್ಕಲ್ಲ. ಹಾಗೆ ಒಳಗೆ ಇಡೀ ಸಭೆ ಅಲ್ಲಿ ನಗೆಗಡೆಯಲ್ಲಿ ಮುಳುಗಿತು. ಒಮ್ಮೆ ಬಚ್ಪೆಯಲ್ಲಿ ಒಂದು ತಾಳಮದ್ದಳೆ ಶರಸ್ಯತು ಬಂಧನ ನಾನೇ ಸಂಯೋಜನೆ ಮಾಡಿದ್ದು. ಅದರಲ್ಲಿ ಹನುಮಂತನಾಗಿ ದಿವಂಗತ ಮಲ್ಪೆ ರಾಮದಾಸ್ ಸ್ವಾಮಿಗರು, ತೆಕ್ಕಟ್ಟೆಯವರದು ಅರ್ಜುನ. ಅಲ್ಲಿ ಸ್ವಲ್ಪ ಅಲ್ಲಿ ಅರ್ಜುನನಿಗೆ ಮತ್ತು ಹನುಮಂತನಿಗೆ ತುಂಬ ವಾದ ಆಗಲಿಕ್ಕೆ ಉಂಟು. ಹಾಗೆ ವಾದ ಸ್ವಲ್ಪ ಜೋರಾಗಿ ಇವರು ತೆಕ್ಕಟ್ಟೆಯವರು ಕೇಳಿದರು ಹನುಮಂತನಲ್ಲಿ, ನೀನು ಹನುಮಂತ ಅಂತ ಹೇಳ್ತೀವಿ, ಆದರೆ ನಾನು ಒಪ್ಪಬೇಕಾದ್ರೆ ನಾನು ಹನುಮಂತನ ಹೀಗೆ ಅಂತೇಳಿ ನನಗೆ ಗೊತ್ತುಂಟು, ದೊಡ್ಡ ಆಕಾರ ಮತ್ತು ದೊಡ್ಡ ಶರೀರ, ವಿದ್ವಾಂಸ, ಆದರೆ ನೀನು ಹಾಗೆ ಕಾಣ್ತಾ ಇಲ್ಲ, ಇನ್ನು ಶರೀರ ಬಡಕರಾಗಿದೆ, ಯಾಕೆ ಹೀಗೆ? ಆಗ ರಾಮದಾಸ್ ಸ್ವಾಮಿಗಳು, ನಾವು ಸೇತುವೆ ಕಟ್ಟುವಾಗ ದೊಡ್ಡ ದೊಡ್ಡ ಕಲ್ಲುಗಳನ್ನು ಒತ್ತು ನಮ್ಮದು ಶರೀರ ಜರ್ಜರಿತವಾಗಿ ಈ ರೀತಿಯಾಗಿದೆ. ಆಗ ತೆಕ್ಕಟ್ಟೆಯವ್ರದ್ದು ಕೂಡಲೇ ಪ್ರಶ್ನೆ,
ಹೌದಾ? ಹಾಗಾದರೆ ನೀವು, ನಾನು ಹೇಳೋದು ಕೇಳಿದ್ದೇನೆ, 77 ಕೋಟಿ ಕಪ್ಪಿನಾಯಕರು ಇದ್ದರಂತೆ. ಕಪ್ಪಿಗಳು ಎಷ್ಟೊಂದು ಲೆಕ್ಕ ಇಲ್ಲ, ಕಪ್ಪಿನಾಯಕರು 77 ಕೋಟಿ. ಅಷ್ಟು ಜನ ಒತ್ತುಕೊಂಡು ಬರಲಿಲ್ಲ. ನೀನು ಒಬ್ಬನೇ, ನಿಂದೊಬ್ಬನ ಶರೀರ ಹೇಗೆ ಜರ್ಜರಿತವಾಗ್ತದೆ? ನೀವು ಕಟ್ಟಿದ್ದು 100 ಯೋಜನ ದೂರ, 100 ಯೋಜನ ಭಾಗಿಸು 77 ಕೋಟಿ ಬಂದರೆ ಅಂದರೆ ಒಬ್ಬರಿಗೆ ತಲಾ ಎಷ್ಟು ಆಯಾಸ ಬಂತು, ಎಲ್ಲರ ತಲಾ ಎಷ್ಟು ಶ್ರಮ ಬಂತು. ಇಡೀ ಸಭೆ ಗೊಳ್ಳೆಂದಿತು. ಅದಕ್ಕೆ ರಾಮದಾಸ್ ಅವರು ನಗಾಡಿದರು. ಕೊನೆಗೆ ಮುಂದಿನ ಪದ್ಯಕ್ಕೆ ಎತ್ತುಗಡೆ ಕೊಡುವಾಗ ರಾಮದಾಸ್ ಅಮ್ಮಗರು, ಹಾಗಾದರೆ ಹೇಳ್ತೇನೆ ಅಯ್ಯ ಗಣಿತಶಾಸ್ತ್ರಜ್ಞನೇ ಕೇಳು ಅಂತೇಳುವಾಗ ಸಭೆಯಲ್ಲಿ ಇನ್ನೊಮ್ಮೆ ನಗೆಗಡರು. ಅಂದರೆ ಅಲ್ಲಿ ನಗೆಯನ್ನು ಸೃಷ್ಟಿಸುತ್ತಾರೆ ಅಂತೇಳಿ ಎಂಬುದಕ್ಕೆ ಇದು ಉದಾಹರಣೆ. ಹಾಗೆ ಇಂಥ ತುಂಬ ಉದಾಹರಣೆಗಳಿವೆ. ತೆಕ್ಕಟ್ಟೆಯವರ ವೈಚಾರಿಕತೆ ಕೆಲವು ತುಂಬ ಇದೆ. ಇವರು ಯಯಾತಿಯಲ್ಲಿ ಮಾಡುವಂಥ ಶುಕ್ರಾಚಾರ್ಯ ಒಂದು ಪಾತ್ರ, ಅದು ಇವತ್ತಿಗೂ ಮಾಸ್ಟರ್ ಪೀಸ್ ಆಗಿದೆ. ರಾಜ ಯಯಾತಿ ಎಂಬುದು ಸುರತ್ಕಲ್ ಮೇಳದಲ್ಲಿ ಅತ್ಯಂತ ಸುಪ್ರಸಿದ್ಧನು ಗಳಿಸಿದಂಥ ಒಂದು ಪ್ರಸಂಗ. ಅದರಲ್ಲಿ ಶುಕ್ರಾಚಾರ್ಯನಾಗಿ ಅವರು ಒಂದೊಂದು ಹೇಳುವಂತಹ ಮಾತುಗಳು ಒಂದೊಂದು ಅರ್ಥಗರ್ಭಿತ. ಆ ಕಾಲದಲ್ಲಿ ಶಿವರಾಮ್ ಜೋಗಿ ಮತ್ತು MK ರಮೇಶಾಚಾರ್ಯರು ಶೇಣಿಯವರು ಯಯಾತಿ ಮಾಡ್ತಿದ್ದರು. ಹಾಗೆ ಅವರು ಎಲ್ಲರೂ ಇವತ್ತಿಗೆ ಅದು ನೆನಪಿಡುವಂಥದ್ದು. ಮೊನ್ನೆ ಎಡನೀರು ಮೇಳದವರದ ಅದೇ ಪ್ರಸಂಗ ನಾಡಿದರು. ಅಲ್ಲಿ ಶಿವರಾಮ್ ಜೋಗಿಯವರು ಶುಕ್ರಾಚಾರ್ಯ ಪಾತ್ರವನ್ನು ಮಾಡಿದರು. ಅಲ್ಲಿ ಶುಕ್ರಾಚಾರ್ಯ ಪಾತ್ರ ಮಾಡುವಾಗ ಅವರು ಕೆಲವು ಹೇಳಿದಂಥ ಮಾತನ್ನು ಕೇಳಿ ನಾನು ಶಿವರಾಮ್ ಜೋಗಿಯವರಲ್ಲಿ ಇದು ನಿಮ್ಮದು ಶುಕ್ರಾಚಾರ್ಯ ನೋಡುವಾಗ ತೆಕ್ಕಟ್ಟೆಯವ್ರು ನೆನಪಾಗ್ತದೆ ಅಂತ ಹೇಳುವಾಗ ಅವರು ಅದನ್ನು ಒಪ್ಪಿದರು. ಹೌದು ಕೊಡುವರೆ, ಇದು ತೆಕ್ಕಟ್ಟೆಯವರದ್ದೇ ಮಾತು, ಅವರ ಒಂದೊಂದು ನುಡಿಗಳು ಇವತ್ತಿಗೊಂದು ಮುತ್ತು ಅಂತೇಳಿ ಅವರ ಒಡನಾಟ ಇರುವಂಥ ಶಿವರಾಮ್ ಜೋಗಿಯರನ್ನೆಲ್ಲ ತಿಳಿಸಿದರು. ಹಾಗೆ ತೆಕ್ಕಟ್ಟೆಯವರು ಸಹ ಹಾಗೆ ಸುಮಾರು 10-15 ವರ್ಷಗಳ ಕಾಲ 15 ವರ್ಷಗಳ ಹಿಂದೆ ದೈವಾಧೀನರಾದರು. ಆದರೂ ಅವರು ಯಕ್ಷರಂಗಕ್ಕೆ ಬಿಟ್ಟು ಹೋದಂಥ ಛಾಪು ಇಂದಿಗೂ ಅಜರಾಮರವಾಗಿ ಉಳಿದಿದೆ. ಕೂತುಕೊಳ್ಳುವ ಮಾತು ಬಿಡಿ ಅಂದ್ರೆ ಬೆಳಗಾದ್ರೆ ನಾನೇ ಊರು ಬಿಡಬೇಕಾಗಿ ಬಂದದ್ದು. ಶಿವ ದೇವರೇ ಎಂತದಾಗೋದು ಬುದ್ಧಿ ಆಗ್ಬೇಕು ಆಗ್ಲಿಕ್ಕೆ ಏನು ಅಂತ ನನಗೆ ನಮ್ಮ ದೇವಾಲಯ ಕಾಳಸೇಶ್ವರ ಸ್ವಾಮಿ ನಾ ಕಟ್ಟಿಸಿದ್ದ, ನೀವು ಕಟ್ಟಿಸಿದ್ದ? ಅಯ್ಯೋ, ನಾವು ಹಿರಿಯರು ಕಟ್ಟಿಸಿದ್ದು. ಈವರೆಗೆ ಎಲ್ಲವೂ ಚೆನ್ನಾಗಿತ್ತು. ಹಂಗೆ ಇಲ್ಲಿಯ ನಾವೆಲ್ಲ ದುಡಿಯೋದು ಅಲ್ವಾ? ಹೊರಗೆ ಹೇಳಿದ್ರೆ ನಾಸ್ತಿಕರ ಹೆಚ್ಚಿದ್ದಾರೆ. ದೇವರ ಕುತ್ತಿಗೆಯಲ್ಲಿದ್ದದನ್ನೇ ಕಣ್ಣರು ಕದಿಯುವಾಗ ಕೇಳದ ದೇವರು ಅಲ್ವ? ನೀವು ಎಂತ ಹೇಳ್ತೀರಿ? ಆ ದಿವ್ಯವಾದ ಒಂದು ನವರತ್ನದ ಹಾರ ಇತ್ತ, ಬಂಗಾರದ. ಹೌದು, ನಮ್ಮ ಹಿರಿಯರು ಮಾಡಿಸಿ ಹಾಕ್ತಿದ್ದು. ಯಾರು? ಶಿವಲಿಂಗದ ಮೇಲೆ ಇಲ್ಲ. ದೇವಸ್ಥಾನ ಕಳವಾಗೈತಿ. ಏನ್ ಹೇಳ್ತಿರ್ಬೋದು? ದೇವಸ್ಥಾನ ಕಳವಾಗೈತಿ. ಹೌದು, ದೇವಸ್ಥಾನ ಮಾಲ ಕಳವಾಯ್ತು. ನೀ ಸುಮಗಿರು, ನೀನೇ ಏನಾದ್ರು ಇನ್ನೇನು ಮಳೆ ಬಂದಿತ್ತ, ಬೆಳೆ ಆದಿತ್ತ, ಬಾಯಿ ಹೋದಿತ್ತು. ಕಾಲ ಕೆಟ್ಟಾಯ್ತು ಹೋಗುದಿ. ಅದೇ ನೀವಿದ್ದೀರಿ, ನಿಮ್ಮ ಮಗ ಇದ್ದಾರೆ, ಬೀಗ ಇದೆ, ಬಾಗಿ ಇದೆ, ಬೀಗ ಇದೆ. ಕಳವಾದ್ರೆ ನಾನು ಏನ್ ಹೇಳ್ಬೇಕು, ಹೆಂಗ್ ನಂಬೇಕು? ಏನ್ ಹೇಳ್ಬೇಕು? ಅದ್ರ ಒಂದೊಂದು ಗೌಡ್ರಿ ಇತ್ತೀಚೆಗೆ ಯಾವನೋ ಆ ದೇವಸ್ಥಾನದ ಪರಿಸರದಲ್ಲಿ ತಿರುಗುತ್ತಾ ಇದ್ದ. ತಾವರೆ ಎಲೆ ಮೇಲಿನ ನೀರಿನಂತೆ, ಗೇರು ಹಣ್ಣಿನ ಬೀಜದಂತೆ, ತಾನು ಸಂಸಾರಕ್ಕೆ ಅಂಟಿಯೂ ಅಂಟದಂತೆ ಬಾಳುತ್ತೇನೆ ಮಗ ಎಂದು ಅವರು ಯಾವಾಗಲೂ ಹೇಳುತ್ತಿದ್ದರು. ಅದೇ ರೀತಿ ಯಾವುದೇ ಮೋಹಕ್ಕೆ ಒಳಗಾಗದೆ ಬಾಳಿದ್ದರೂ ಕೂಡ. ಆದರೆ ಅವರ ಕೊನೆಯ ಕಾಲವು ತುಂಬ ಕಷ್ಟಕರವಾಗಿತ್ತು. ಅನಾರೋಗ್ಯದಿಂದ ಅವರು ತುಂಬ ತೊಂದರೆಯನ್ನು ಅನುಭವಿಸಿದರು. ಆವಾಗ ಅವರಲ್ಲಿ ಹಣವಿರಲಿಲ್ಲ ಹಾಗೂ ಮಾಡಲು ಉದ್ಯೋಗವೂ ಸಾಧ್ಯವಾಗುತ್ತಿರಲಿಲ್ಲ. 20 ವರ್ಷಗಳ ಹಿಂದೆ ಹೀಗೆ ಅನಾರೋಗ್ಯದಿಂದಲೇ ಸಣ್ಣ ಪ್ರಾಯದಲ್ಲೇ ತೀರಿಕೊಂಡಾಗ ಮುಂದೆ ಅವರ ನೆನಪು ಯಾರಿಗೂ ಇರುತ್ತದೆಂದು ನಾವು ಭಾವಿಸಿರಲಿಲ್ಲ. ಈಗ ಹಾಗೆಯೇ 15 ವರ್ಷಗಳ ತನಕ ಅವರು ಜನರ ಮನದಿಂದ ದೂರವಾಗಿದ್ದಾರೆಂದೇ ನಾವೆಲ್ಲ ತಿಳಿದುಕೊಂಡಿದ್ದೆವು. ಹಾಗೆ ತೆಕ್ಕಟ್ಟೆ ಆನಂದ ಮಾಸ್ತರಿಗೆ ಗಂಡು ಸಂತಾನವಿಲ್ಲದ ಕಾರಣ ಅವರ ಪರಂಪರೆ ಇಂದು ಉಳಿದು ಬರಲಿಲ್ಲ. ಅವರಿಗೆ ಬಹುಶಃ 3 ಹೆಣ್ಣು ಮಕ್ಕಳು. ಅದರಲ್ಲೊಬ್ಬರು ರಾಜಶ್ರೀ ಭಂಡಾರ್ಕರ್ ಎಂಬವರು ಈಗಲೂ ನನ್ನೊಂದಿಗೆ ಸಂಪರ್ಕದಲ್ಲಿ, ಅಂದರೆ ಮಾತನಾಡ್ತಾ ಇದ್ದಾರೆ, ಟೆಲಿಫೋನ್ ಸಂಪರ್ಕದಲ್ಲಿದ್ದಾರೆ. ಉಳಿದವರ ಬಗ್ಗೆ ನನಗೀಗ ಅಷ್ಟು ಮಾಹಿತಿ ಇಲ್ಲ. ಅವರಿಗೆ ಯಕ್ಷಗಾನದ ಬಗ್ಗೆ ತುಂಬ ಕಾಳಜಿ. ಅವರು ಯಾರಾದರೂ ಉದಯೋನ್ಮುಖರಿಗೆ ತುಂಬ ಅವರು ಸಹಾಯ ಮಾಡ್ತಿದ್ರು. ಮಳೆಗಾಲದಲ್ಲಿ ಬಹಳ ಮಂದಿ ಅವರನ್ನು ಕೇಳಿಕೊಂಡು ಅವರಲ್ಲಿ ಮಾಹಿತಿಯನ್ನು ಕೇಳಲು ಬರುತ್ತಿದ್ದರು. ಅವರಿಗೆಲ್ಲ ಇವರು ಗಂಟೆಗಟ್ಟಲೆ ಕೂತು ಎಲ್ಲ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದರು.
ಹಾಗೆ ಅನೇಕ ಪತ್ರಗಳು ಸಹ ಅವರಿಗೆ ಬರುತ್ತಿದ್ದವು. ಪತ್ರಗಳಿಗೆಲ್ಲ ಅವರು ಎಂದೂ ಬೇಸರಿಸದೆ ಪತ್ರವನ್ನು ಬರೆಸುತ್ತಿದ್ದರು. ಆ ಬರೆಯುವ ಸೌಭಾಗ್ಯ ನನ್ನದಾಗಿತ್ತೆಂಬುದು ನನಗೆ ಈಗಲೂ ಹೆಮ್ಮೆ ಎನಿಸುತ್ತದೆ. ಅವರು ಹೇಳ್ತಿದ್ರು, ಮಗ ಇವನಿಗೆ ತುಂಬಾ ಆಸಕ್ತಿ ಇದೆ, ಮಗ ಏನಾದರೂ ಮಾಡಿ ಅನ್ನೋ ಮುಂದೆ ನಾವು ಅವನಿಗೆ ಮಾರ್ಗದರ್ಶನ ಕೊಡುವ ಆಗೋಣವೇ ಅಂತ ನನ್ನ ಹತ್ರನೇ ನಾನು ಬರೆಯುವ ಬಗ್ಗೆ ನನಗೆ ಅವರು ಒಪ್ಪಿಗೆ ಕೇಳಿದ ಹಾಗೆ ನನ್ನ ಹತ್ರ ಕೇಳಿದವಾಗ ಪತ್ರವನ್ನು ಬರೆಯಲು ರೆಡಿಯಾಗುತ್ತಿದ್ದೆ. ಅವರು ಎಲ್ಲಿಂದ ವ್ಯಾಕರಣ ಒಂದೂ ತಪ್ಪಿಲ್ಲದೆ ಅವರು ಬರೆಯುವುದು ಈಗಲೂ ನನಗೆ ಕಣ್ಣಿಗೆ ಕಟ್ಟಿದಂತಿದೆ. ತೆಕ್ಕಟ್ಟೆಯವರು ಸಹ ನೇರವಾಗಿ ಶಿಷ್ಯರನ್ನು ಹೊಂದಿರಲಿಲ್ಲ. ಯಾಕೆಂದರೆ ಅದಕ್ಕೆ ಕಾರಣ ಬೇರೆ ಏನಿರ್ಬೋದು. ಆದರೂ ಅವರು ಶಿಷ್ಯರನ್ನು ಹೊಂದಿಲ್ಲದಿದ್ದರೂ ಅವರ ಒಂದು ಛಾಯೆಯನ್ನು ಪ್ರಬಲವಾಗಿ ಪಡೆದುಕೊಂಡಂಥ ಒಬ್ಬ ಸುಪ್ರಸಿದ್ಧ ಕಲಾವಿದರು ಈಗ ನಮ್ಮೊಂದಿಗಿದ್ದಾರೆ. ಶ್ರೀಯುತ ಜಬ್ಬಾರ್ ಸಂಪಾಜೆಯವರು. ಇಂದು ಯಕ್ಷರಂಗದಲ್ಲಿ ಜಬ್ಬಾರ್ ಸಂಪಾಜೆಯವರ ಹೆಸರು ಅತ್ಯಂತ ಒಂದು ಉನ್ನತ ಮಟ್ಟದಲ್ಲಿದೆ. ಜಬ್ಬಾರ್ ಸಂಪಾಜೆಯವರಿಗೆ ಸಹ ಯಕ್ಷಗಾನ ತಾಳಮದ್ದಳೆ ಯಕ್ಷಗಾನವನ್ನು ಪ್ರವೇಶಿಸಲು ಮೂಲ ಪ್ರೇರಣೆ ಅದು ತೆಕ್ಕಟ್ಟೆ ಆನಂದ ಮಾಸ್ಟರ್. ತೆಕ್ಕಟ್ಟೆ ಆನಂದ ಮಾಸ್ತರರ ಅಭಿಮಾನಿಯಾದಂಥ ಜಬ್ಬಾರ್ ಸಂಪಾಜೆ ಅವರು ತಮ್ಮ ಬಾಲ್ಯದಲ್ಲಿ ಪ್ರತಿ ಕಡೆ ಸುರತ್ಕಲ್ ಮೇಳ ಆಟ ಆದರೆ ಎಷ್ಟು ದೂರವಾದರೂ ಹೋಗ್ತಿದ್ದರು. ಜಬ್ಬಾರೇ ತಿಳಿಸಿದಂತೆ ಅವರು ಕೆಲವೊಮ್ಮೆ ರಾತ್ರಿ ಲಾರಿಗೆ ಅಡ್ಡ ಕೈ ಇಟ್ಟು ಲಾರಿಯಲ್ಲಿ ಹತ್ತಿ ಸುರತ್ಕಲ್ ಮೇಳದ ಆಟ ನೋಡಿದುಂಟು. ಎಷ್ಟು ಹಾಗೆ ತೆಕ್ಕಟ್ಟೆಯವರೊಂದಿಗೆ ಎಷ್ಟೋ ಅವರು ಚರ್ಚೆಯನ್ನು ಮಾಡಿದುಂಟು. ಹಾಗೆ ತೆಕ್ಕಟ್ಟೆಯವರೊಂದಿಗೆ ಅವರ ಸಂಪರ್ಕದಿಂದಾಗಿ ಅವರು ತೆಕ್ಕಟ್ಟೆಯವರಂತೆ ನಾನು ಸಾರ್ಥಧಾರಿ ಆಗಬೇಕು ಎಂಬ ಒಂದು ನಿಲುವಿನಲ್ಲಿ ತೆಕ್ಕಟ್ಟೆಯವರನ್ನೇ ತಮ್ಮ ಮಾನಸ ಗುರುವಾಗಿ ಸ್ವೀಕರಿಸಿದವರು. ನೇರವಾಗಿ ಗುರುಗಳಲ್ಲದಿದ್ದರೂ ಮನಸ್ಸಿನಲ್ಲಿ ತೆಕ್ಕಟ್ಟೆಯವರನ್ನೇ ಗುರುಗಳಾಗಿ ಸ್ವೀಕರಿಸಿ ನಮಗೆ ಗೊತ್ತಿಲ್ಲದ ಕೆಲವು ಅಂಶಗಳಿಗೆ ತೆಕ್ಕಟ್ಟೆಯವರಲ್ಲಿ ಸಂಪರ್ಕಿಸಿ ಅವರಲ್ಲಿ ಪಡೆದು ಹಾಗೆ ಇವತ್ತಿಗೂ ನಾವು ಗಮನಿಸ್ಬೋದು. ಜಬ್ಬಾರ್ ಸಮೂರವರ ಕೆಲವು ಪಾತ್ರಗಳಲ್ಲಿ ತೆಕ್ಕಟ್ಟೆಯವರ ಛಾಯೆ ದಟ್ಟವಾಗಿ ಕಾಣ್ತದೆ. ಅಂದರೆ ಒಂದು ತೆಕ್ಕಟ್ಟೆಯವರ ವೈಚಾರಿಕತೆ ಏನುಂಟೋ ಅದೆಲ್ಲವನ್ನು ಜಬ್ಬಾರ್ ಸಮೂರವರು ಸಹ ನಮ್ಮ ಅರ್ಥಗಾರಿಕೆಯಲ್ಲಿ ಬಳಸಿಕೊಳ್ತಾ ಇದ್ದಾರೆ. ನಿಮ್ಮ ಅಪ್ಪ ಕೇಳಿದ್ರೆ ಮಕ್ಕಳ ಬರೇ ಹುಡುಗಾಟಿಕೆ ಮಾಡಿಬಿಡ್ತೀರ. ನಾನು ಮಕ್ಕಳಾಟಿಕೆ ಮಾಡ್ತೇನೆ ಅನಾವಶ್ಯಕ ಆ ದಿನನಿಗೆ ಬಿಟ್ಟು ಹೊಡಿತಾ ಇದ್ದೀರಲ್ಲ. ಮತ್ತೆ ಕಳಭವದಲ್ಲಿ ದೇವ್ರು ಕೊಡಲಾಗಿದೆ ಸರ ಸರಕದವ ಅಲ್ಲ, ಸರಕದ ಜನವೇ ಬೇರೆ ಎಲ್ಲ ಇವನ ಸರಕದವಲ್ಲ. ಮತ್ತೆ ನಿಮ್ಮ ಅಪ್ಪ ಹೇಳ್ತಾರೆ ಅವನೇ ಕತ್ತ ಸರಕದದ್ದು ನಮ್ಮ ಅಪ್ಪಯ್ಯ ನೋಡ್ರೆ ಕದ್ದು ಸರ ನನ್ಗೊಂದು ಹೊಡಿದಿ ನೋಡ. ನೋಡಾಗ್ತೈತಿ ನಾ ಹೆಸರು ಅವನೇ ಸರಕದ್ದವ್ರು ಯಾರು? ನಮ್ಮ ಅಪ್ಪಯ್ಯ. ನನ್ನ ಮುಖ ನೋಡಿ ಹೇಳ್ರಿ. ನಿಮ್ ಮುಖ ನೋಡಿ ಹೇಳ್ತೀನಿ. ಸರಕದ್ದು ನಮ್ಮ ಅಪ್ಪಯ್ಯ. ಶಿವದೇವ ಕಲ್ಲದ ಸರ್ ನಿಮ್ಮ ಅಪ್ಪ ಯಾಕದ್ದು? ಶಿವರಾಣಿ ನಮ್ಮ ಅಪ್ಪಯ್ಯ ಕದ್ದು. ಬನ್ನಿ ನಿಮ್ಮ ಅಪ್ಪ ಇದ್ದಲ್ಲಿಗೆ ಕಾಯಿ ಅಪ್ಪ ಕೊಟ್ಟದ್ರ ಮಗನಿಗೆ ಕೊಟ್ಟೇ ಇಲ್ಲ. ಇನ್ನು ನಿನ್ನ ಗುಡಿಸಿ ಕೇಳಿಸ್ಬೇಕಾ, ನಿಮ್ಮನ್ನು ಊರು ಬಿಡಿಸ್ಬೇಕಾ, ಮರ್ಯಾದೆ ಊರು ದಿನ ತೆಗಿತೀರ ಹೇಳಿ. ತಮ್ಮಯ್ಯ ಗೌಡ್ರೆ, ನಾನು ಬೇರೆ ಯಾರಲ್ಲಿ ಇಂಥ ವ್ಯವಹಾರ ಮಾಡೋದಿಲ್ಲ. ದೇವರು ನಿನಗೆ ಕೆಟ್ಟ ಮುಸುಡು ರೂಪಾಯಿ ಕೊಟ್ಟು ಹಾಳು ಮಾಡಿದ. ಎಲ್ಲ ಸರಿ ನೀನು ಹೆಂಗಿರ್ತಿದ್ಯೋ ನನಗೆ ನೀವೇ ಗತಿ ಗೌಡ್ರೆ. ನೋಡ್ರೆ ಅವಳು ನಿಮ್ಮೇಲೆ ಕಣ್ಣಿಟ್ಬಿಟ್ಟು ನನ್ನ ನೋಡಿಯಾ ನಿನಗೆ ಬ್ರಹ್ಮರಾಕ್ಷಸ ಆಗತ್ತೆ. ನಾನು ತಪ್ಪು ಮಾಡೋದಿಲ್ಲ, ಮರ್ಯಾದೆ ಬದುಕ್ತೀನಿ. ನನ್ನನ್ನು ಊರು ಬಿಟ್ಟು ಓಡಿಸ್ಬೇಡಿ. ತಾಯಿ ಮಗಳಿಗೆ ಇವತ್ತು ಹೇಳಿದ ಮಾತು, ಮರ್ಯಾದೆಯಿಂದ ಊರಲ್ಲಿ ದಿನ ತೆಗೆದ್ರಿ ನೀವು ಬದುಕಿ. ಹಂಗಲ್ಲ ದಿನನಿಗಾಗದ ದಿನ ತಾಯಿ ಮಗಳಿಗೆ ಬಂದಿತ್ತು. ಬೇಡ ಬೇಡ ಗೌಡ್ರೆ, ಏನಿದ್ರು ಆ ದಿನ ನನ್ನ ಶಿಕ್ಷೆ. ಶಿವ ಪಂಚಾಕ್ಷರಿ ನನ್ನಿಂದ ಆತ ಉಪದೇಶ ಪಡೆದವ. ಆತ ನಿರಾಪರಾಧಿ. ಅವನನ್ನ ಕಂಬಕ್ಕೆ ಬಿಡಿಸಿದ್ದೀರಲ್ಲ, ಅದೇ ಬಿಡಿಸಿ ಆಯ್ತಾ? ಬಿಡಿಸಿ ಆಯ್ತಾ? ಆಯ್ತು ನೋಡು. ಪ್ರಿಯ ವೀಕ್ಷಕರೇ, ತೆಕ್ಕಟ್ಟೆ ಆನಂದ ಮಾಸ್ಟರ್ ಬಗ್ಗೆ ನೀವು ತಿಳ್ಕೊಂಡ್ರಿ. ಹಾಗೆ ಬರುವ ವಾರ ಬೇರೊಬ್ಬ ಸುಪ್ರಸಿದ್ಧ ಕಲಾವಿದರ ಬಗ್ಗೆ ನಿಮಗೆ ಇದೇ ಕಾರ್ಯಕ್ರಮದಲ್ಲಿ ನಾನು ಹೇಳಲಿದ್ದೇನೆ. ಧನ್ಯವಾದಗಳು.